Shut
ಇಂದು ನಮ್ಮ ಆಖ್ಯಾನ ಸುದರ್ಶನ ವಿಜಯ. ಹಿನ್ನೆಲೆಯಲ್ಲಿ ನಮಗೆ ಸಹಕರಿಸುತ್ತಿರುವವರು ಭಾಗವತರಾಗಿ ಶ್ರೀ ಉದಯ ಗೋಪಾಳ, ಮದ್ದಳೆಯಲ್ಲಿ ಶ್ರೀಯುತ ಪ್ರದೀಪ್, ಚಂಡೆಯಲ್ಲಿ ಕುಮಾರ ಅನ್ನಗಮಯ್ಯ ಇವರು ನಮಗೆ ಹಿನ್ನೆಲೆಯಲ್ಲಿ ಸಹಕರಿಸುತ್ತಿದ್ದಾರೆ. ಮುನ್ನೆಲೆ ಅರ್ಥಧಾರಿಯಾಗಿ ನಾರಾಯಣನಾಗಿ ಶ್ರೀಮತಿ ಚಂದ್ರಿಕಾ ಧನ್ಯ, ಶ್ರೀಲಕ್ಷ್ಮಿಯಾಗಿ ಶ್ರೀಮತಿ ನಾಗರತ್ನ ಹೆಗಡೆ, ಸುದರ್ಶನನಾಗಿ ಶ್ರೀಮತಿ ಮೀರಾ ಬಿ ಕಾಮಗ, ಶತ್ರುಪ್ರಸೂದನಾಗಿ ಶ್ರೀಮತಿ ಶ್ಯಾಮಲಾ ವರ್ಣ ಇವರು ಸಹಕರಿಸುತ್ತಿದ್ದಾರೆ. ನಮ್ಮ ಸಂಪೂರ್ಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ನಮ್ಮ ಮುಂದಿನ ಆಖ್ಯಾನವನ್ನು ಪ್ರಸ್ತುತಪಡಿಸಲಿದ್ದೇವೆ. ಯಾಕೆಂದರೆ ನಿನ್ನ ತವರು ಮನೆಯಾದ ಈ ಕ್ಷೀರ ಸಾಗರದಲ್ಲಿರುವ ವೈಕುಂಠದಲ್ಲೇ ನಾನು ಅಧಿಪತಿಯಾಗಿದ್ದೇನೆ. ನೀನು ನನ್ನ ಅರಸಿ. ಸನಕ ಸನಾಂಗ ಮುಂದುವರಿಯರೆಲ್ಲರೂ ಅನುದಿನವೂ ನಮ್ಮನ್ನು ಅರ್ಚಿಸುತ್ತಾ ನಮ್ಮ ಪಾದ ಸೇವೆಯನ್ನು ಮಾಡುತ್ತಾ ನಮ್ಮಿಂದ ಆಶೀರ್ವಾದ ಪಡೆದು ಕೃತಾರ್ಥರಾಗುತ್ತಿದ್ದಾರೆ. ನಾರದನಂತೂ ಅನುದಿನವೂ ಅನುಕ್ಷಣವೂ ನಮ್ಮ ಭಜನೆಯಲ್ಲೇ ಭಜಕನಾಗಿದ್ದಾನೆ. ನಮ್ಮ ನಾರದನು ಹಾಗೆ ಗರುಡನ ಸೇವೆ ನಮ್ಮ ಪಾಲಿಗೆ ಒದಗಿ ಬಂದಿದೆ. ದುಃಖ ದುಮ್ಮಾನಗಳನ್ನು ಕಷ್ಟಗಳನ್ನು ಹೊತ್ತು ತರುವ ಮಂದಿಯು ಇಲ್ಲಿಗೆ ಆಗಮಿಸಿ ನಂತರ ಇಲ್ಲಿಂದ ಹೋಗುವಾಗ ಸುಖ ಸಂತೋಷದಿಂದ ನೆಮ್ಮದಿಯೊಂದಿಗೆ ತೆರಳುತ್ತಿದ್ದಾರೆ. ಇದೆಲ್ಲವೇ ನಮ್ಮ ಸೌಭಾಗ್ಯ. ಇದೆಲ್ಲದಕ್ಕೂ ಕಾರಣ ನೀನೇ ಎಂದು ನನಗೆ ಅನಿಸುತ್ತಿದೆ. ನೀನು ಸಂಪೂರ್ಣ ಸಹಕಾರದಿಂದ ನನ್ನೊಂದಿಗಿರಬೇಕು. ಪ್ರಿಯವಳದಿ ಲಕ್ಷ್ಮಿ, ನೋಡು, ಈಗ ಪ್ರಪಂಚದಲ್ಲಿ ಒಂದು ಸಂದಿಗ್ಧತೆ ಉಂಟಾಗಿದೆ. ಜ್ಞಾನಶಕ್ತಿ ಹೆಚ್ಚೋ ಕ್ರಿಯಾಶಕ್ತಿ ಹೆಚ್ಚೋ ಎಂಬುದಾಗಿ ಒಂದು ತಾಕಲಾಟ ಇಡೀ ಪ್ರಪಂಚದಲ್ಲಿ ನಡೆಯುತ್ತಿದೆ. ನೋಡು, ಕಾಣುತ್ತಿರುವ ಈ ವಿಶಾಲವಾದ ಪ್ರಪಂಚವನ್ನು ಕ್ಷರ ಮತ್ತು ಅಕ್ಷರ ಎಂಬ ಎರಡು ಪರಿವೇದದಿಂದ ನಾವು ತಿಳಿಯಬಹುದಾಗಿದೆ. ಯಾವುದು ಅಕ್ಷರವಾಗಿದೆಯೋ ಅದು ಅನಾದಿ, ಅನಂತ, ಅದು ಶಾಶ್ವತವಾದುದು, ಅದು ಬರೀ ಕಣ್ಣಿಗೆ ಕಾಣಿಸುವುದಿಲ್ಲ. ಆದರೆ ಅಕ್ಷರದಿಂದಲೇ ಹೊರಬಂದ, ಅದರಿಂದಲೇ ಪ್ರಚೋದಿಸಲ್ಪಟ್ಟ ಇನ್ನೊಂದು ಕ್ಷರ. ಈ ಕ್ಷರಕ್ಕೆ ಮಾತ್ರ ಸೃಷ್ಟಿ, ಸ್ಥಿತಿ, ಲಯಗಳೆಂಬ ಮೂರು ಅವಸ್ಥೆಗಳು. ಈ ಮೂರು ಅವಸ್ಥೆಗಳ ಮೇಲೆ ಪ್ರಪಂಚದ ವ್ಯವಹಾರಗಳು ನಡೆಯುತ್ತಲೇ ಸಾಗುತ್ತಲೇ ಬಂದಿವೆ.
ಹೌದು, ಇದು ಯಾವಾಗಲೂ ಶಾಶ್ವತವಲ್ಲ, ಕ್ಷಣಿಕವಾದದ್ದು. ಇಂತಹ ಸೃಷ್ಟಿ ಸ್ಥಿತಿ ಲಯಗಳಿಂದ ಇಡೀ ಪ್ರಪಂಚದ ವ್ಯವಹಾರಗಳು ಸಾಗುತ್ತಾ ಬಂದಿದ್ದಲ್ಲದೆ ಇಡೀ ಪ್ರತಿಯೊಂದು ಜೀವಿಯಲ್ಲೂ ಪದಾರ್ಥಗಳಲ್ಲೂ 3 ಗುಣಗಳನ್ನು ಹೊಂದಿಕೊಂಡಿದೆ, ಒಳಗೊಂಡಿದೆ. ಅದು ಯಾವುದಂದ್ರೆ ಸತ್ವ, ರಜಸ್ಸು ಮತ್ತು ತಮಸ್ಸು ಎಂಬುದಾಗಿದೆ. ಸತ್ವಗುಣ ಎಂದರೇನು ಎಂದು ನೀವು ಕೇಳಬಹುದು. ನೋಡು, ಸತ್ವ ಎಂದರೆ ಬೆಳಕು, ಪ್ರಕಾಶ, ಜ್ಞಾನ ಎಂದು. ಆ ಸತ್ವ ಎಂದರೆ ಅದಕ್ಕೆ ಹೊಂದಿಕೊಂಡಿದೆ. ಸತ್ವ ಗುಣಗಳನ್ನು ಹೊಂದಿರುವವರು ಯಾವಾಗಲೂ ಜ್ಞಾನಕ್ಕೆ ಬೇಡಿಕೆ ನೀಡುತ್ತಾರೆ, ಜ್ಞಾನವನ್ನು ಪಡೆಯುವುದಕ್ಕೆ ಹಾತೊರೆಯುತ್ತಿರುತ್ತಾರೆ. ಇನ್ನು ರಜಸ್ಸು. ರಜಸ್ಸು ಎಂದರೆ ಯಾವಾಗಲೂ ಚಟುವಟಿಕೆಯಿಂದ ನಿರತರಾಗಿರುವುದು, ಕ್ರಿಯಾಶೀಲರಾಗಿರುವುದು. ಆ ಗುಣವನ್ನು ಹೊಂದಿರುವವರು ಯಾವಾಗಲೂ ಚಟುವಟಿಕೆಯಿಂದಲೇ ಇರುತ್ತಾರೆ. ಇನ್ನೊಂದು ತಮಸ್ಸು. ತಮ ಎಂದರೆ ಕತ್ತಲು ಎಂದರ್ಥ. ತಮಸ್ಸು ಗುಣಗಳನ್ನು ಹೊಂದಿರುವವರು ಯಾವಾಗಲೂ ಅಜ್ಞಾನದಿಂದ, ಅವಿವೇಕಿಯಾಗಿ, ಅಜ್ಞಾನಿಗಳಾಗಿಯೇ ಆಶಾ ಮೋಹ ಪಾಶದಿಂದ ಬಂಧಿತರಾಗಿರುತ್ತಾರೆ. ಹೀಗೆ ಸತ್ವ, ರಜಸ್ಸು, ತಮಸ್ಸು ಗುಣಗಳನ್ನು ಹೊಂದಿದ್ದರೂ ಈ ಗುಣಗಳು ಒಂದಕ್ಕೊಂದು ಪೂರಕವೂ ಆಗಿರುತ್ತದೆ, ಮಾರಕವೂ ಆಗಿರುತ್ತದೆ. ಎಷ್ಟೋ ಸಮಯದಲ್ಲಿ ಆ ಗುಣಗಳಿಂದ ಸಾಮರಸ್ಯವನ್ನು ಹೊಂದಿಕೊಂಡು ಸಂಘರ್ಷದಿಂದಲೂ ಜೀವನವನ್ನು ಮಾಡುತ್ತಿರುತ್ತಾರೆ ಜೀವಿಗಳು, ಪ್ರಪಂಚದಲ್ಲಿರುವ ಜೀವಿಗಳು. ನೋಡು, ಈ ಗುಣಗಳನ್ನು ನಾವು ಎಲ್ಲಿ ನೋಡಬಹುದು ಅಂತ ಹೇಳಿದ್ರೆ, ಒಂದು ಉರಿಯುತ್ತಿರುವ ದೀಪವನ್ನು ಕಂಡಾಗ ಈ ಗುಣಗಳಿಗೆ ಒಂದು ಉದಾಹರಣೆಯನ್ನು ನಾವು ಕೊಡಬಹುದು. ಬೆಂಕಿ, ಎಣ್ಣೆ, ಬತ್ತಿ ಇವು ಮೂರನ್ನು ನೋಡಿದಾಗ ಈ ಗುಣಗಳಿಗೆ ಒಂದು ಉದಾಹರಣೆ. ನೋಡು, ಬೆಂಕಿ ಯಾವಾಗಲೂ ಬತ್ತಿಯನ್ನು ಉಳಿಸುವುದಕ್ಕೆ ನೋಡುತ್ತಿರುತ್ತದೆ, ಬತ್ತಿ ಎಣ್ಣೆಯನ್ನು ಹೀರುತ್ತಲೇ ಇರುತ್ತದೆ. ಹೀಗೆ ಒಂದಕ್ಕೊಂದು ಪೂರಕವಾಗಿ ಹೊಂದಿಕೊಂಡಿಯೂ ಜೀವನವನ್ನು ಸಾಗಿಸುತ್ತಾ ಬೆಂಕಿ ಉಳಿಯುತ್ತಲೇ ಇರುತ್ತದೆ. ಹಾಗೆಯೇ ಪ್ರತಿಯೊಂದು ಜೀವಿಗಳು ಹದವರಿತು ಈ ಗುಣಗಳಿಂದ ಜೀವನದಲ್ಲಿ ತೊಡಗಿಸಿಕೊಳ್ಳಬೇಕು. ಹೌದು, ಇವೆಲ್ಲವನ್ನು ಸೃಷ್ಟಿ ಸ್ಥಿತಿ ಲಯಗಳಿಂದ ಈ ಗುಣಗಳನ್ನು ಸಾಂಗವಾಗಿ ನೆರವೇರಬೇಕು ಜೀವನದಲ್ಲಿ ಅಂತ ಹೇಳಬೇಕಾದ್ರೆ, ನನ್ನ ತಾಯಿಯಾದ ಆದಿಮಾಯಿಯು ನಮಗೆ ಇಲ್ಲಿ ತ್ರಿಮೂರ್ತಿಗಳಾಗಿ ನಾವು ಇಲ್ಲಿ ರೂಪವನ್ನು ಪಡೆದುಕೊಂಡೆವು. ಒಂದೇ ಮೂಲದಲ್ಲಿ ನಾವು ಒಂದೇ ಆಗಿದ್ದೇವೆ. ಹಾಗಾದ್ರೆ ಮೂರ್ತಿಗಳಂದ್ರೇನು ಅಂತ ಕೇಳಬಹುದು. ಮೂರ್ತಿಗಳು ಎಂದ್ರೆ ದೇವಾಲಯದಲ್ಲಿ ಕಾಣುವಂತಹ ಬರೇ ಬಿಂಬವಷ್ಟೇ ಅಲ್ಲ. ಆ ಮೂರ್ತಿಯನ್ನು ಕಂಡಾಕ್ಷಣ ನಮ್ಮ ಮನದಲ್ಲಿ ಆ ದೇವನ ಮೂಲ ತತ್ವ, ಆ ದೇವನ ವ್ಯಕ್ತಿತ್ವ ನಮ್ಮ ಕಣ್ಣ ಮುಂದೆ ಬರಬೇಕು. ಆಗ ನಮ್ಮಲ್ಲಿ ಸಕಾರಾತ್ಮಕ ಭಾವಗಳು ಹೊರಹೊಮ್ಮುತ್ತವೆ. ಹಾಗೆ ಈ ಮೂಲ ತತ್ವವನ್ನು ನಾವು ಹೊಂದಿಕೊಂಡಿದ್ದೇವೆ. ಲೋಕದಲ್ಲಿ ತ್ರಿಮೂರ್ತಿಗಳಾಗಿ ಕಾಣಿಸಿಕೊಂಡಿದ್ದೇವೆ. ನಿನಗೆ ಗೊತ್ತಿದೆ, ಬ್ರಹ್ಮ, ವಿಷ್ಣು, ಮಹೇಶ್ವರರಾಗಿ ನಾವು ಕಾಣಿಸಿಕೊಂಡಿದ್ದೇವೆ. ಆದ್ರೆ ನಮ್ಮ ಮೂಲದಲ್ಲಿ ತತ್ವ ಒಂದೇ ಆಗಿದೆ. ಅದು ನಿನಗೆ ಗೊತ್ತಿರ್ಬೇಕಲ್ಲ. ಹೌದು ದೇವಿ. ಅಕಾರ, ಉಕಾರ, ಮಕಾರಗಳಿಂದ ಕೂಡಿರುವ ಪವಿತ್ರವಾಗಿರುವ ಪ್ರಣವ ಮಂತ್ರವೇ ಓಂಕಾರ. ಅದು ನಮ್ಮ ಮೂವರ ಮೂಲ ತತ್ವವೂ ಒಂದೇ ಆಗಿದೆ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಎಂಬುದಾಗಿ ಹೇಳುತ್ತಾರೆ. ನಾವು 3 ಶಕ್ತಿಗಳಾಗಿ ಕಾಣಿಸಿಕೊಂಡರೂ, 3 ಬೇರೆ ಬೇರೆಯಾಗಿ ಕಾಣಿಸಿಕೊಂಡರೂ ಮೂಲದಲ್ಲಿ ನಾವು ಒಂದೇ ಆಗಿದ್ದೇವೆ ಎಂದು ನಾವು ಇದಕ್ಕೆ ಕೇಳುವುದು. ಇಷ್ಟೇ ಅಲ್ಲ, ನಮ್ಮ ಪ್ರಪಂಚದ ಕಾರ್ಯವು ಸುಗಮವಾಗಿ ನಡೆಯಬೇಕಿದ್ದು ನಮ್ಮ ತಾಯಿಯು ನಮಗೆ ಇರುವುದಕ್ಕೆ ಒಂದು ಪ್ರದೇಶ, ಮಾಡುವುದಕ್ಕೆ ಒಂದು ಕಾಯಕವನ್ನೇ ನಿಯೋಜಿಸಿದ್ದಾರೆ. ಸೃಷ್ಟಿಕರ್ತ ಬ್ರಹ್ಮ ಆತ ತನ್ನ ಸೃಷ್ಟಿ ಕಾರ್ಯಕ್ಕಾಗಿ ಸಹಕಾರಿಯಾಗುವುದಕ್ಕಾಗಿ ವಾಕ್ನ ವ್ಯಕ್ತರೂಪವಾಗಿರುವ ವಾಣಿಯನ್ನು ವಹಿಸಿದ್ದಾನೆ. ಇನ್ನು ಲಯಕಾರಕನಾದ ಶಿವ ತನ್ನ ಲಯದ ಕಾರ್ಯಕ್ಕಾಗಿ ಆತನಿಗೆ ಚೈತನ್ಯ ಬೇಕೇ ಬೇಕು. ಹಾಗಾಗಿ ಆತನ ಗಿರಿಜೆಯನ್ನು ವಹಿಸಿದ್ದಾನೆ. ಇನ್ನು ನಾನು ವಿಷ್ಣು ಪಾಲನಾಕರ್ತ, ಇಡೀ ಪ್ರಪಂಚವನ್ನು ಪಾಲಿಸಬೇಕಾದವನು. ಹಾಗಾಗಿ ನನ್ನ ಪಾಲನಾ ಕಾರ್ಯಕ್ಕೆ ಸಂಪತ್ತು ಬೇಕೇ ಬೇಕಲ್ವಾ? ಹಾಗಾಗಿ ಸಿಹಿಯಾದ ನಿನ್ನನ್ನೇ ನಾನು ವಹಿಸಿದ್ದೇನೆ. ಅಷ್ಟೇ ಅಲ್ಲದೆ ನಿನ್ನನ್ನು ನನ್ನ ಹೃದಯದಲ್ಲಿ ಸ್ಥಾನವನ್ನೇ ಕೊಟ್ಟಿದ್ದೇನೆ. ನನ್ನ ಹೃದಯೇಶ್ವರಿ. ಇದು ಏನನ್ನು ಸೂಚಿಸುತ್ತದೆ ಎಂದು ಆಲೋಚಿಸಿದರೆ, ಬಾಹ್ಯದಲ್ಲಿ ಕಾಣುವ ಶ್ರೀಮಂತಿಕೆ
ಶಾಶ್ವತವಲ್ಲ. ಹೃದಯ ಶ್ರೀಮಂತಿಕೆ ಹೊಂದಿರುವವನೇ ನಿಜವಾದ ಧನವಂತ ಎಂಬುದಾಗಿ ಸೂಚಿಸುತ್ತದೆ. ಅಂತೆಯೇ ನೀನು ನನ್ನ ಹೃದಯೇಶ್ವರಿ. ನನ್ನ ಪ್ರತಿಯೊಂದು ಕಾರ್ಯದಲ್ಲೂ ನನ್ನ ಎಲ್ಲಾ ಯಶಸ್ವಿಗೂ ನೀನೇ ಕಾರಣೀಭೂತಳಾಗಿದ್ದೀಯ. ಪ್ರತಿಯೊಬ್ಬ ಸಾಧಕ ಪುರುಷನಿಗೆ ಬೆನ್ನ ಹಿಂದೆ ಒಬ್ಬಳು ಸ್ತ್ರೀ ಇರುತ್ತಾಳಂತೆ. ಅದನ್ನು ನಿನ್ನನ್ನು ನೋಡಿಯೇ ಈ ಪ್ರಪಂಚದಲ್ಲಿ ಆ ಮಾತನ್ನು ಆಡಿದ್ದೀಯಬಹುದು. ಹಾಗೆಯೇ ನೀನು ನಿಮಗೆ ಸಹಕಾರಿಯಾಗಿದ್ದೀಯ. ಹಾಗೆ ಈ ಜ್ಞಾನ ಹೆಚ್ಚು ಕ್ರಿಯಾ ಹೆಚ್ಚು ಎಂಬುದಾಗಿ ನನ್ನ ಸಂದಿಗ್ಧತೆಯೂ ಈಗ ನನಗೆ ಒದಗಿ ಬಂದಿದೆ. ಈಗ ನಾನು ನಿನ್ನೊಂದಿಗೆ ಅದರ ಬಗ್ಗೆ ಆಲೋಚಿಸಲೇಬೇಕಾಗಿದೆ. ಹೇಗಿದೆ ನಿನ್ನ ಅಭಿಪ್ರಾಯ ಇದರಲ್ಲಿ? ಶಿವನಾಣಿ ನಿಮ್ಮಯ ಪ್ರಾಣಿ ಎನಿಸಿದ ನಾನೇ ತಮ್ಮ ಪ್ರವೀಣ ತೆಗೆ ಶಿವನಾಣಿ ನಿಮ್ಮಯ ಪ್ರಾಣಿ ಎನಿಸಿದ ನಾನೇ ಧನ್ಯೋ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಇಕ್ಕೆಲಗಳಲ್ಲಿ ದೇವಾಸುರರು ನೆರೆದಿದ್ದರು. ನಾನು ಪ್ರತಿಯೊಬ್ಬರನ್ನೂ ಗಮನಿಸುತ್ತಾ ಬಂದೆ. ದೇವತೆಗಳೆಲ್ಲರಲ್ಲಿಯೂ ನನಗೆ ವಾತ್ಸಲ್ಯ ಭಾವ ಮೂಡಿತು. ರಾಕ್ಷಸರೆಲ್ಲರಲ್ಲಿಯೂ ಒಂದೊಂದು ದೋಷಗಳು ನನಗೆ ಕಾಣಿಸಿದವು. ಹಾಗಾಗಿ ಅವರೆಲ್ಲರನ್ನ ತಿರಸ್ಕರಿಸಿ ಮುನ್ನೊತ್ತಿ ಬರುತ್ತಿರುವಾಗ ಅವರ ಮಧ್ಯದಲ್ಲಿ ಮಂದಸ್ಮಿತರಾಗಿ ಕುಳಿತಿರುವಂತಹ ನಿಮ್ಮನ್ನ ಕಂಡೆ. ನನ್ನ ಹೃದಯದಲ್ಲಿ ಭಕ್ತಿ ಗೌರವಗಳು ಮೂಡಿದವು. ಸರ್ವದೋಷ ರಹಿತನು ಪುರುಷೋತ್ತಮನೂ ಆದಂತಹ ನಿಮ್ಮ ಕೊರಳಿಗೆ ವರ್ಣಮಾಲಿಕೆಯನ್ನು ಹಾಕಿದೆ. ಹೌದು, ನಾನು ಕೂಡ ಆಗ ನಿನ್ನನ್ನು ಪ್ರೇಮದಿಂದ ಕೈಸಿದ್ದನಲ್ಲ, ನಿನಗೇನು ಬರಬೇಕು ಎಂದು ತಿಳಿದೆ. ಹೌದು, ವರದ ಹಸ್ತನಾದ ನೀವು ಏನು ಬರಬೇಕೆಂದು ನನ್ನಲ್ಲಿ ಕೇಳಿದಾಗ ನಾನು ಗಣೇಶ್ವರ, ನಿಮ್ಮ ಹೃದಯದಲ್ಲಿ ನನಗೆ ಶಾಶ್ವತವಾದ ಸ್ಥಾನ ಬೇಕೆಂದೆ. ಅದನ್ನ ಮನ್ನಿಸಿ ಅಂದಿನಿಂದಲೂ ನಿಮ್ಮ ಹೃದಯದಲ್ಲಿ ನನಗೆ ಸ್ಥಾನವನ್ನ ಕೊಟ್ಟು ಬುಧದಿಂದ ನನ್ನನ್ನು ಇರಿಸಿಕೊಂಡವರಲ್ಲದೆ ರಮಣ, ಈ ಭಾಗ್ಯಕ್ಕೆ ಎಡೆಯಿರುತ್ತದೆ. ಪ್ರಪಂಚದಲ್ಲಿ ಉತ್ತಮ ಪುರುಷರು ಅನೇಕರು ಸಿಗ್ತಾರೆ, ಆದರೆ ಪುರುಷೋತ್ತಮ ಎನಿಸಿಕೊಂಡವರು ನೀವೊಬ್ಬರೇ ಅಲ್ವೇ ಸ್ವಾಮಿ? ಅಷ್ಟೇ ಅಲ್ಲ, ಹೆಣ್ಣೊಬ್ಬಳು ತನ್ನ ರಕ್ಷಣೆಯ ಕುರಿತಾದಂತಹ ವಿಚಾರದಲ್ಲಿ ತನ್ನ ಗಂಡ ಎಷ್ಟು ಸಮರ್ಥ ಎನ್ನುವುದಾಗಿ ಯೋಚಿಸ್ತಾಳೆ. ಆ ವಿಭಾಗದಲ್ಲಿಯೂ ನೋಡಿದರೆ ನಿಮ್ಮ ಪೌರುಷ ಪರಾಕ್ರಮಕ್ಕೆ ಎಲೆ ಇಲ್ಲ.
ನೀನು ಕೂಡ ನನ್ನ ಸ್ವಭಾವಕ್ಕೆ ಪೂರಕರಾಗಿ ಇದೀಯ. ಹಾಗಾಗಿ ಅಲ್ಲವೇ ಪ್ರಪಂಚ ನನ್ನನ್ನು ಗುರುತಿಸುವುದು ಲಕ್ಷ್ಮೀನಾರಾಯಣರೆಂಬ ಆದರ್ಶ ದಂಪತಿಗಳು ಎಂದು. ಇಂತಹ ನಿಮ್ಮ ಔದಾರ್ಯಕ್ಕೆ ಪ್ರೀತಿಯಲ್ಲಿ ಸ್ವಾಮಿ ನಿಮ್ಮನ್ನ ಪಡೆದಂತಹ ನಾನೇ ಧನ್ಯ, ನಾನೇ ಧನ್ಯ. ಓ ಕುಂದ ಕುಟ್ಮಲ ಹೃದನ
ಸುರೇಂದ್ರ ಸುಮನಸ ವೃಂದ ಕೊರೆದುದ ಸುರೇಂದ್ರ ಸುಮನಸ ವೃಂದ ಕೊರೆದುದ ನಿಜದಿಂದ ಹೊಗಳೇ ಮುರಳಿಂದ ಚೇನ ಪಂಡಿತೆ ಅವತಾರಿದಾವ ಏನ ಪಂಡಿತೆ ಪತಿಯೇ ಯಾವ ಕಾಲದಲ್ಲಿಯೂ ಯಾವ ಸಂದರ್ಭದಲ್ಲಿಯೂ ನಿಮ್ಮ ಮುಖದಲ್ಲಿರುವಂತಹ ಮಂದಸ್ಮಿತ ವಾಸುವುದಿಲ್ಲ. ಹಾಗಾಗಿಯೇ ನೀವು ನಿಜವಾದ ಅರ್ಥದಲ್ಲಿ ಸುಂದರ ಪ್ರಪಂಚದ ಜೀವಕೋಶಗಳಲ್ಲಿ ನಿಮಗೆಷ್ಟು ವಾತ್ಸಲ್ಯವಾಹಿಯಾದಂತಹ ನೀವು ಜೀವನಗಳನ್ನು ಕರೆಯುವುದಕ್ಕಾಗಿ ಯಾವ ಅವತಾರವನ್ನು ಎತ್ತುವುದಕ್ಕೂ ಮುಂಚೆಯುವುದಿಲ್ಲ. ದುಷ್ಟ ಶಿಕ್ಷಣ ಶಿಷ್ಟ ಸಂರಕ್ಷಣ ಇದು ನನ್ನ ದೈವೋದ್ದೇಶವೇ ಹೌದಲ್ಲ ಬೇರೆ. ಖಂಡಿತ ಆ ಸೋಮಕನೆಂಬ ರಾಕ್ಷಸ ಪ್ರಪಂಚಕ್ಕೆ ಬೆಳಕಾಗಿದ್ದಂತಹ ಚತುರ್ವೇದಗಳನ್ನ ಕದ್ದು ನೀರಿನಲ್ಲಿ ಮುಳುಗಿಬಿಟ್ಟ. ಅಂತಹ ಸಂದರ್ಭ ಪ್ರಪಂಚದಾದ್ಯಂತ ಹಾಹಾಕಾರವೆದ್ದಿತು. ಅದನ್ನು ಗಮನಿಸಿದಂತಹ ನೀವು ಮಹಾಮತ್ಸ್ಯನಾಗಿ ನೀರಿಗಿಳಿದು ಆ ತಮಾಸುರನನ್ನ ಕೊಂದು ವೇದವನ್ನ ಮರಳಿ ತಂದು ಜಗತ್ತನ್ನ ಉದ್ಧರಿಸಿದಾರಂತೆ ಸ್ವಾಮಿ ನೀವು. ಹೌದು, ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಅಷ್ಟೇ ಅಲ್ಲ, ಸಮುದ್ರ ಮಥನದ ಸಂದರ್ಭ ಕಡಗೋಲಾಗಿದ್ದಂತಹ ಮಂತರ ಪರ್ವತ ಮುಳುಗುವುದಕ್ಕೆ ಪ್ರಾರಂಭಿಸಿತು. ಅಂತಹ ಸಂದರ್ಭ ದೇವಾನು ದೇವತೆಗಳೆಲ್ಲ ನಿಮಗೆ ಮೊರೆಯಿಟ್ಟರು. ಆಗ ನೀವು ಮಹಾಪೂರ್ವನಾಗಿ ಅವತರಿಸಿ ಮಂದರಾತ್ರಿಯನ್ನು ಉದ್ಧರಿಸಿದಂತಹ ವಾತ್ಸಲ್ಯ ವಾರಿಧಿ ನೀವು. ಅಷ್ಟೇ ಅಲ್ಲ, ಪ್ರಪಂಚಕ್ಕೆ ಕಂಟಕರಾಗಿ ಮೆರೆಯುತ್ತಿದ್ದಂಥವರು ಹಿರಣ್ಯಾಕ್ಷ, ಹಿರಣ್ಯಕಶಿಪು ಎನ್ನುವಂತಹ ರಾಕ್ಷಸರು. ಅಂತಹ ಸಂದರ್ಭ ಹಿರಣ್ಯಾಕ್ಷ ಭೂದೇವಿಯನ್ನು ಕೂಡ ಹಿಂಸಿಸುವುದಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ. ಸಂಕಷ್ಟಕ್ಕೆ ಈಡಾದಂತಹ ಭೂದೇವಿ ನಿಮ್ಮನ್ನ ಪ್ರಾರ್ಥಿಸಿದಾಗ ಆಕೆಯ ಮೊರೆಯನ್ನ ಆಲಿಸಿದಂತಹ ನೀವು ವರಾಹಾವತಾರವನ್ನ ತಾಳಿ ಅವರನ್ನ ಕೊಂದವರು. ಹೌದು, ಹರಿದ್ವೇಷಿಯಾಗಿರುವಂತಹ ಹಿರಣ್ಯಕಶಿಪುವಿಗೆ ಹರಿಭಕ್ತನಾದ ಮಗ ಪ್ರಹ್ಲಾದನಿದ್ದ. ಆ ಭಕ್ತನ ಭಕ್ತಿಯನ್ನ ಸತ್ಯವಾಗಿಸುವುದಕ್ಕೋಸ್ಕರ ಅತಿ ವಿಸ್ಮಯವಾಗಿ ನರಸಿಂಹ ಅವತಾರವನ್ನ ತಾಳಿ ಕಂಬದಿಂದ ಹೊರಗೆ ಬಂದು ನಿಮ್ಮ ನಖದಿಂದ ಆತನನ್ನ ಕೊಂದವರಲ್ಲೇ ಸ್ವಾಮಿ. ಹೌದು ದೇವಿ, ನಿಮ್ಮ ಈ ಕರುಣೆಗೆ ಎಡೆಯುತ್ತೆ. ಏನಿದೆ ಇದರಲ್ಲಿ ವಿಶೇಷತೆ? ಅಷ್ಟೇ ಅಲ್ಲ, ಬಲಿಯ ಕಥೆಯನ್ನ ತೆಗೆದುಕೊಳ್ಳಿ. ಧರ್ಮಾತ್ಮನಾಗಿದ್ದರೂ ಕೂಡ ತನ್ನ ಗುರುವಾದ ಶುಕ್ರಾಚಾರ್ಯರ ಸಲಹೆಯಂತೆ ಆತ ದೇವಲೋಕಗಳನ್ನ ಜಯಿಸಿದ. ಅಷ್ಟೇ ಅಲ್ಲ, 3 ಲೋಕಗಳನ್ನು ಕೂಡ ಜಯಿಸಿದ. ಮತ್ತೆ ಶತಯಾಗಗಳನ್ನ ಮಾಡಿ ಇಂದ್ರ ಪದವಿಯನ್ನ ಪಡೆಯುವುದಕ್ಕೆ ಮುಂದಾದ. ಅಂತಹ ಸಂದರ್ಭ ಒಟ್ಟು ವಾಮನನಾಗಿ ಹೋಗಿ ಆತನಲ್ಲಿ 3 ಹೆಜ್ಜೆ ಭೂಮಿಯನ್ನ ದಾನವಾಗಿ ಬೇಡಿದವರು ನೀವು. ಆತ ಕೊಡುವಂತಹ ಸಂದರ್ಭ ಭೂಮಿಯನ್ನ ಅಳೆಯುವಾಗ ತ್ರಿವಿಕ್ರಮನಾಗಿ ಬೆಳೆದು ಆತನನ್ನ ಭೂಮಿಯೊಳಗೆ ಒತ್ತಿದವರು ನೀವು. ಹಾಗೆ ಅವನಿಗೆ ಮನ್ವಂತರದ ಶಾಶ್ವತವಾದ ಇಂದ್ರ ಪದವಿಯನ್ನ ನೀವು ಕಲ್ಪಿಸಿದ್ದೀರಿ. ಅಷ್ಟೇ ಅಲ್ಲ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಎಂಬುದನ್ನೇ ಧ್ಯೇಯವಾಗಿರಿಸಿಕೊಂಡಂತಹ ನೀವು ಅವರನ್ನ ಕೊಂದು ಅಸುರಾಂತಗ ಎನಿಸಿಕೊಂಡಿದ್ದೀರಿ. ಇಂತಹ ನಿಮ್ಮನ್ನು ಪಡೆದಂತಹ ನಾನೇ ಧನ್ಯ. ನಿಮ್ಮ ಈ ಲೀಲೆಗಳನ್ನ ಹಾಡಿ ಹೊಗಳುವುದಕ್ಕೆ 1000 ನಾಲಿಗೆ ಇರುವಂತಹ ಆದಿಶೇಷನಿಗೂ ಸಾಧ್ಯವಿಲ್ಲ. ಇನ್ನು ನಾನೆಷ್ಟರ
ಆದರೆ ಬಂದು ಅವನು ಪಡೆದಂತಹ ನಾನೇ ಧನ್ಯ. ದೇವಿ, ನಮ್ಮ ಮೇಲೆ ಯಾರ ಮೇಲೆ ನಮಗೆ ಅಭಿಮಾನಗಳು, ಪ್ರೀತಿ ವಿಶ್ವಾಸಗಳು ಇರುತ್ತದೋ ಅವರ ಮೇಲೆ ಅವರ ಅವಗುಣಗಳು ನಮಗೆ ಕಾಣಿಸುವುದಿಲ್ಲ. ಹಾಗೆ ನನ್ನ ಅವಗುಣಗಳು ನಿನಗೆ ಯಾವುದು ಕಾಣಿಸುತ್ತಿಲ್ಲ. ಸಾಕು ಮಾಡಿ ನಿನ್ನ ಹೊಗಳಿಕೆ ಹೆಚ್ಚಾಯಿತು. ನನ್ನ ಹೊಗಳಿಕೆಯಿಂದ ನಿನಗೆ ತೃಪ್ತಿ ಸಂತೋಷ ಉಂಟಾಗುವುದಲ್ಲ, ನಾನು ಅದಕ್ಕೆ ಆಕ್ಷೇಪಿಸುವುದಿಲ್ಲ. ಆದರೆ ನೋಡು ಇಲ್ಲಿ ಏನಾಗುತ್ತಿದೆ, ಪರಸ್ಪರ ನಮ್ಮ ಹೊಗಳಿಕೆಯಿಂದ ಇಲ್ಲಿ ನನ್ನ ಕೈಯಲ್ಲಿರುವ ಆಯುಧ ಚಕ್ರ ಜಾರಿ ಬೀಳ್ತಿದೆ. ನೋಡು ಏನಾಯ್ತು ನೋಡು. ಅಲ್ಲ, ನಿನ್ಗೆ ಸಾಕಾಗ್ಲಿಲ್ವ ಅಂತ ನನ್ನ ಕಿವಿಗೆ ಕೇಳಿ ಸಾಕಾಯ್ತು. ಇನ್ನೂ ಸ್ವಲ್ಪ ಹೊತ್ತು ಕೇಳಿದ್ರೆ ಏನಾಗ್ತದೆ ಗೊತ್ತುಂಟ? ಕಿವಿ ಕಿವಿಡಾಗ್ತದೆ ಈ ಹೊಗಳಿಕೆಯನ್ನು ಕೇಳಿ. ಅಲ್ಲ, ಇದಕ್ಕಾಗಿ ದುಡಿದ ಈ ಸುದರ್ಶನದ ನೆನಪು ಯಾರಿಗೂ ಆಗುದಿಲ್ವಲ್ಲ. ಯಾಕೆ ಈ ಹೊಗಳಿಕೆಯನ್ನು ಕೇಳಿದಾಗ ನನ್ಗೊಂದು ಕಥೆ ನೆನಪಾಗ್ತದೆ. ರೂಢಿಯಲ್ಲಿದ್ದದ್ದು ಪ್ರಾಣಿ ಪ್ರಪಂಚದಲ್ಲೇ ವಿಕಾರ ರೂಪಿಯಾದದ್ದು ಒಂಟೆ. ಅದಕ್ಕೆ ಮದುವೆ ಆಸೆ ಆಯ್ತು. ತಮ್ಮ ಮದುವೆ ವಿಜೃಂಭಣೆಯಿಂದ ನಡಿಬೇಕಂತ ಸಂಗೀತಗಾರರನ್ನು ಕರೆಸ್ಬೇಕಂತ ಆಯ್ತಂತೆ. ಅದು ಹೇಳಿದ ಯಾರಿಗೆ ಗೊತ್ತುಂಟ? ವಿಕಾರ ಧ್ವನಿಗೆ ಹೆಸರಾದ ಕತ್ತೆಗೆ ಆಮಂತ್ರಣ ಕೊಟ್ಟಂತೆ. ತನ್ನ ಮದುವೆಗೆ ಸಂಗೀತ ಹೇಳಲಿಕ್ಕೆ ಆ ಕತ್ತೆಗೆ ಬಹಳ ಸಂಭ್ರಮವಾಯಿತು. ಇದುವರೆಗೂ ಯಾರು ಅದನ್ನು ಕರೆದಿಲ್ಲ, ಎಲ್ಲರೂ ಅದನ್ನು ಓಡಿಸುವುದು. ಬಂದು ಸಂಗೀತ ಹೊಗಳಿಗೆ ಖುಷಿ ತಾಳಿಕೊಳ್ಳಲಾದ್ರೆ ಒನ್ ಟೈಮ್ ಹೋಗಿತ್ತಂತೆ. ಓ ವರಮಹಾಶಯ, ನೀನೆಷ್ಟು ಚಂದ, ನಿನ್ನ ರೂಪ ಎಷ್ಟು ಅಂದ, ನಿನ್ನಂಥ ರೂಪ ಮದುಮಗನಿಗೂ ಇಲ್ಲ ಅಂತ ಹೇಳಿತ್ತಂತೆ. ಒಂಟೆ ಬಹಳ ಉದ್ಯೋಗೈತಂತೆ. ಓ ಗಾರ್ಧವ ಮಹಾಶಯರೇ, ನಿಮ್ಮ ಧ್ವನಿಯಲ್ಲಿರುವ ಇಂಪು ಆ ಹೋಗುಳೆಯ ಕಂಠಕ್ಕೂ ಇಲ್ಲ ಅಂತ ಹೇಳ್ತಾನೆ. ಹಾಗಾಯ್ತು ನೋಡಿ ಇಲ್ಲಿನ ಕಥೆ. ಇವ್ರು ಹೇಳುದು, ಓ ಲಕ್ಷ್ಮಿ, ನಿನ್ನನ್ನು ಮದುವೆ ಆದ್ರಿಂದ ನನಗೆ ಪ್ರಪಂಚದಲ್ಲಿ ಲಕ್ಷ್ಮೀನಾರಾಯಣ ಎಂದು ಪ್ರಖ್ಯಾತನಾಗಿದ್ದೇನೆ. ಹಾಗಾಗಿ ನನ್ನನ್ನು ಎಲ್ಲರೂ ಪೂಜಿಸ್ತಾರೆ ಅಂತ ಇವ್ರು ಹೇಳ್ತಾರೆ. ಓ ಸ್ವಾಮಿ, ನನ್ನನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡದ್ರಿಂದ ನಿಮ್ಮ ಸೇವೆಯನ್ನು ಅನುದಾನವೂ ಮಾಡುವಂತ ಭಾಗ್ಯ ನನ್ನ ಒಳಗೆ ಬಂತಲ್ಲ. ಹಾಗಾಗಿ ಭಜಕರು ಏನು ಧನ್ಯರಪ್ಪ ಈ ಲಕ್ಷ್ಮಿ ಅಂತ ಹೇಳ್ತಾ ಇದ್ದಾರೆ ನನ್ನಲ್ಲಿ. ಇದಕ್ಕಾಗಿ ದುಡಿದ ಆ ಸುದರ್ಶನ ನನಗೆ ಇವರಿಗೆ ಆಗುದಿಲ್ಲವಲ್ಲ. ಹಾಗಾಗಿ ತನ್ನ ಕೈಯಿಂದ ಜಾರಿ ಮೈ ತೊಳೆದು ಬಂದಿದ್ದೇನೆ. ದೇವ, ವಂದಿಸಿಕೊಂಡೆ. ನನಗೆ ಲಕ್ಷ್ಮಿ ಅಮ್ಮನವರಲ್ಲಿ ಸ್ವಲ್ಪ ಮಾತನಾಡಬೇಕು. ನೀವು ಮಧ್ಯ ಬಾಯಿ ಹಾಕಬೇಡಿ, ಸುಮ್ಮನೆ ಕೂತ್ಕೊಳ್ಬೇಕು. ಹೌದು, ನೀವು ಮಾತಾಡಬಾರ್ದು. ನಾನು ಲಕ್ಷ್ಮಿ ಅಮ್ಮನವರಲ್ಲೇ ಮಾತಾಡಬೇಕು. ಅಮ್ಮ, ಓ ಅಮ್ಮ,
ಭಕ್ತರು ಕಷ್ಟದಲ್ಲಿದ್ದಾಗ ಹೋಗಿ ಅನಾಥ ಬಂದು ಕಾಪಾಡುವಂತ ಮರೆಯುತ್ತಾರೆ. ಆಗ ನಿನ್ನೋರು ಏನ್ ಮಾಡ್ತಾರೆ? ಸಣ್ಣದ ಕೆಲಸವನ್ನು ಬದಿಗೊತ್ತಿ ಹುಟ್ಟಿದ ಕೆಟ್ಟವನ್ನು ತೊಡರಿದಂತೆ ಎತ್ತುತ್ತಾರೆ. ಓಡೋಡನೆ ಬಂದು ಭಕ್ತರನ್ನು ರಕ್ಷಿಸುತ್ತಾರೆ. ಇದು ಆಡಲು ನಡೀತಾ ಇರ್ತದೆ. ನೀವೇನ್ ಮಾಡ್ತೀರಿ? ಅಯ್ಯೋ ನಮ್ಮವರು ಓಡಿ ಓಡಿ ಅವರ ಕಾಲೆಷ್ಟು ನೋವಾಗಿದ್ದ ಹುಳಿಯಂತ ಮೃದುವಾದ ಕಾಲನ್ನು ಅದನ್ನು ತೊಡೆಯ ಮೇಲಿಟ್ಟು ಮೃದುವಾಗಿ ಒತ್ತಿಸಿ ಅಲ್ವಾ ಕೋಟಿ ಕೋಟಿ ಸೇವೆ ಮಾಡಿದ್ರು ಅವರಿಗೆ. ಆದ್ರೂ ಸಂಪೂರ್ಣ ಸೇವೆ ಮಾಡಿ ತನಗೇ ಒದಗಬೇಕೆಂದು ನೀವು ಅವರ ಕಾಲನ್ನು ಒತ್ತಿದ್ದೀರಿ ಅಲ್ವಾ? ನನ್ನ ಕರ್ತವ್ಯ. ಹಾಗಾಗಿ ಏನು ಧನ್ಯಳೋ ಲಕ್ಷ್ಮಿ, ಏನು ಮಾನ್ಯಳೋ ಅಂತ ನಿಮ್ಮನ್ನು ಹೊಗಳುತ್ತಾ ಇದ್ದೀರಿ ಮನೆಗಳು. ಹೌದಮ್ಮ, ಹೊಗಳಿಕೆ ಎನ್ನುವುದು ವಸ್ತುನಿಷ್ಠವಾಗಿರಬೇಕು, ವ್ಯಕ್ತಿನಿಷ್ಠವಾಗಬಾರ್ದಲ್ವೇ? ಅಲ್ಲ, ಇದೀಗ ವ್ಯಕ್ತಿನಿಷ್ಠ ಆಯ್ತಾ? ಅಲ್ವಾ? ಮತ್ತೆ ಹೇಗೆ ಅಂದರೆ ಘೋರ ರಾಕ್ಷಸರು ವ್ಯಕ್ತಿನಿಷ್ಠ ಆಗಬಾರದು, ವಸ್ತುನಿಷ್ಠ ಆಗ್ಬೇಕು. ಹೌದು, ಯಾಕೆ? ಈ ಪ್ರಪಂಚದಲ್ಲಿ ವರದನಾಂತರಾದ ರಾಕ್ಷಸರು ಒಬ್ಬಿ ತಮ್ಮಿಂದ ಯಾರು ಸರಿಸಾಟಿಲ್ಲ ತನಗಂತ ತಿಳಿದು ಗೋ ಬ್ರಾಹ್ಮಣರನ್ನು ಯಜ್ಞ ಯಾಗಾದಿಗಳನ್ನು ಸ್ತ್ರೀಯರನ್ನು ತಿಳಿದು ಹಿಂಸಿಸುತ್ತಾರೆ. ಹೌದು, ಆಗ ಅವ್ರೇನ್ ಮಾಡ್ತಾರೆ ಹೇಳಿ? ನಿಮ್ಮವರಿಗೆ ಕರೆ ಕೊಡ್ತಾರೆ. ಹೌದು, ಆಗ ಇವರು ಹೋಗ್ತಾರೆ, ಕೊಡ್ತಾರೆ. ನಾನು ಒಂದು ಹೇಳ್ತೇನೆ ಅಮ್ಮ, ಯಾರನ್ನೇ ಆಗಲಿ ಒಂದೇ ಬೈಲಿಕ್ಕಾಗಲಿ ಕೊಲ್ಲಿಕ್ಕಾಗಲಿ ಸಿಟ್ಟು ಬರ್ಬೇಕಲ್ವಾ? ಖಂಡಿತ ಸಿಟ್ಟು ಬರಬೇಡಿ. ಯಾರಿಗಾದ್ರು ಬೈಲಿಕ್ಕೆ ಆಗ್ತದ? ಇಲ್ಲ. ಅಥವಾ ಹೊಡಿಲಿಕ್ಕೆ ಆಗ್ತದ? ಇಲ್ಲ. ಕೊಲ್ಲಿಕ್ಕೆ ಆಗ್ತದ? ಖಂಡಿತ ಆಗ್ತದೆ. ನಿಮ್ಮವರು ಸತ್ವಗುಣ ಬೇಕು. ಸಾತ್ವಿಕರಾದವರಿಗೆ ಸಿಟ್ಟು ಬರುವುದುಂಟ? ಇಲ್ಲ. ಹಾಗಾದ್ರೆ ರಾಕ್ಷಸರನ್ನು ಕೊಂದಿದ್ದಾರೆ ಅಲ್ವಾ? ಕೊಂದ್ರು ನೋಡಿ ಅಮ್ಮ, ಒಂದು ದೊಡ್ಡ ಬಂಡೆ ಇರ್ತದೆ. ಒಬ್ಬ ಬಂದು 10
ಪೆಟ್ಟ ಹಾಕ್ತಾನೆ, ಹೊಡೆಯುವುದಿಲ್ಲ. ಇನ್ನೊಬ್ಬ ಬಂದು 11ನೇ ಪೆಟ್ಟ ಹಾಕ್ತಾನೆ, ಅದು ಹೊಡಿತಾರೆ. ಯಾರ ಪೆಟ್ಟಿನ ಬಂಡೆ ಹೊಡೆಯಿತು, 2ನೇವರಿಂದ 11ನೇ ಪೆಟ್ಟ ಹಾಕಿದ್ದ. ತಪ್ಪ, ನಿಮ್ಮ ಅಭಿಪ್ರಾಯ ತಪ್ಪು. 10 ಪೆಟ್ಟುಗಳು ಸುತ್ತಲಾಗಿ ಇದ್ದದ್ರಿಂದಲೇ 11ನೇ ಪೆಟ್ಟಿಗೆ ಆ ಬಂಡೆ ಹೊಡೆಯಿತು ಅಲ್ವಾ? ಅಲ್ಲ, ಆ ಮಾತಿಗೆ ಹೇಗಿತ್ತು? ಉಂಟಮ್ಮ. ಇವಾಗ ರಾಕ್ಷಸರನ್ನು ವಧಿಸ್ಲಿಕ್ಕೆ ಹೋಗುವಾಗ ಸುದರ್ಶನ ಬಾ ಅಂತ ಹೇಳ್ತಾರೆ. ಅಲ್ಲಿ ಮಾಡಿ ಏನ್ ಮಾಡ್ತಾರೆ ನಿಮ್ಮವರು? ಸುದರ್ಶನ ಹೋಗಿ ಸಂಹಾರ ಮಾಡಿ ಬಾ ಅಂತ ಹೇಳ್ತಾರೆ. ನಾನು ಹೋಗ್ತೇನೆ, ಹೋಗಿ ಇನ್ನೇನು ಕಾಯಲಿಕ್ಕಿದ್ದಾರೆ ನಿಮ್ಮವರು ಬರ್ತಾರೆ. ಏನೋ ನಿನ್ನ ಅಂತರಂಗದ ಅನಿಸಿಕೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಒಂದು ಅವಕಾಶ ಅಂತ ಹೇಳಿಕೊಟ್ರೆ ಅದನ್ನೇ ದುರುಪಯೋಗ ಪಡಿಸಿಕೊಳ್ತಾ ಇದ್ದೇನೋ? ಸುದರ್ಶನ, ಆತ್ಮ ಪ್ರಶಂಸೆ ಎನ್ನುವುದು ಆತ್ಮಹತ್ಯೆಗೆ ಸಮಾನ ಎನ್ನುವುದು ಗೊತ್ತಿದೆಯೇನೋ ನಿಮಗೆ? ಹಾ, ವಿಷ್ಣು ಅಂದರೆ ಏನು? ವ್ಯಾಪಕವಾದದ್ದು ಎನ್ನುವುದಾಗಿ ಅರ್ಥ. ಅಂತಹ ಸರ್ವಾಂತರ್ಯಾಮಿಯಾದಂತಹ ನನ್ನ ಪತಿಯಲ್ಲಿ ಅವರ ಕರದ ಆಯುಧಗಳಲ್ಲಿ ಒಂದು ನೀನೇ. ದುರುಳರಿಗೆ ವರವೀಯಲಿಬ್ಬರು, ತೆಗೆಯಲರಿಯಲು ಕೊಟ್ಟ ವರಗಳ ತೆಗೆಯುವ ಸಮರ್ಥನ ನಿನ್ನಂತೆ ಮೂಜಗದು ಎನ್ನುವುದಾಗಿ ಇಡೀ ಲೋಕವೆಲ್ಲ ನನ್ನವರನ್ನ ಹೊಗಳ್ತಾ ಇದ್ರು. ಹರ ಮತ್ತು ಬ್ರಹ್ಮರು ಕೊಟ್ಟಂತಹ ವರಗಳಿಗೆ ಚ್ಯುತಿ ಬಾರದ ಹಾಗೆ ರಾಕ್ಷಸರನ್ನ ವಧಿಸಿ ನಿಜವಾದ ಅರ್ಥದಲ್ಲಿ ಅಚ್ಯುತ ಎನಿಸಿಕೊಂಡವರು ನನ್ನವರು. ಹೀಗೆ ಪ್ರಪಂಚವೆಲ್ಲ ಹೊಗಳ್ತಾ ಇದ್ರೆ ನಿನಗದನ್ನು ಸಹಿಸಿಕೊಳ್ಳಿಕ್ಕಾಗುವುದಿಲ್ಲ ಅಲ್ವೇ? ಇದಕ್ಕೆ ಕಾರಣ ಏನು ಹೇಳು? ನಿನಗಿರುವಂತಹ ಮತ್ಸರ. ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ನಿನಗೆ ಸಾಕಿದ್ವಿ, ಹೆಚ್ಚಾಗಿ ಹೋಯ್ತಲ್ವೇನೋ? ಅಕಳಂಕನಾದ ನನ್ನ ಸ್ವಾಮಿ ಅಚ್ಯುತನಿಗಿಂತ ನೀನೇ ಹೆಚ್ಚಿನವನಾಗೇನು? ಮಾತಾಡೋದು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಮುಚ್ಚುಗಾಯಿ ಹೇಳಿದ್ದಲ್ಲ, ಮುಚ್ಚುಗಾಯಿ ಹೇಳಿದ್ದು ಅದರ ಕೇಳಿದ ಪ್ರಶ್ನೆಗೆ ಉತ್ತರ. ಅಮ್ಮ ರೂಢಿಯಲ್ಲಿರುವ ಮಾತನ್ನು ಸತ್ಯವಾಗಿ ತೋರಿಸಿದ್ದೀರಿ. ಏನದು? ಒಬ್ಬ ವ್ಯಕ್ತಿಯ ಲೋಪ ದೋಷಗಳನ್ನು ಅವನಿದುರಿನಲ್ಲಿ ಹೇಳಿದ್ರೆ ಏನಾಗ್ತದೆ? ಅವನಿಗೆ ತಾಳಲಾರದ ಕೋಪ ಬರ್ತದೆ ಅಲ್ಲೋ? ಮತ್ತೆ ಅದಕ್ಕೆ ನೀವೇನು ಹೊರತಾಗಿಲ್ಲ. ಇದ್ದ ವಿಷಯ ಹೇಳಿದ್ದು ಅದಕ್ಕೆ ನಿಮಗೆ ಚಂಡದಂತ ಕೋಪ. ಅಮ್ಮ, ನಿಮ್ಮ ಗಂಡ ನಾನು
ನಿಮ್ಮ ಗಂಡ ನಾನು ಏ, ನೋಡು ಸರಿಯಾಗಿ ಮಾತನಾಡು. ಮೊದಲು ಕೆಂಪಿಕೋ, ಆಮೇಲೆ ಸರಿಯಾಗಿ ಹೇಳು. ಅಲ್ಲಮ್ಮ ನಿನ್ನೆ ಯೋಗ್ಯತೆ ಆದ್ರೆ ನಿಮ್ಮ ಗಂಡ ನಾನಲ್ಲದಿದ್ರೆ ಬರೀ ದಂಡ. ಏನ್ ಹೇಳ್ತಾ ಇದ್ದೀನಿ ನೀನು? ಬರೀ ದಂಡ. ಸುದರ್ಶನ, ಕೇವಲ ನನ್ನ ಪತಿಯ ಕಡದ ಬಯಲು ಮಾಡಿರುವಂತಹ ನನಗೆ ಮಾತನಾಡುವ ಚೈತನ್ಯ ಬಂದದ್ದೇ ನನ್ನ ಅವರನ್ನ ಮರೆತು ವ್ಯವಹರಿಸ್ತಾ ಇದ್ದೆ. ನನಗೆ ಬೇಕಾಯ್ತು ಗೊತ್ತುಂಟೆ ಮಕ್ಕಳಿಗೆ ಐಶ್ವರ್ಯ ಬಂದಾಗ ರಾತ್ರಿಯಲ್ಲಿ ಚಂದ್ರನಿಗೆ ಕೊಡಲಿದ್ದಾಗ ಆ ಪರಿಸ್ಥಿತಿಗೂ ನಿನ್ನ ಸ್ಥಿತಿಗೂ ಏನು ವ್ಯತ್ಯಾಸ ಕಾಣ್ತಾ ಇದೆ. ಮತ್ತೆ ದರ್ಶನ ಏನು ಹೇಳ್ತಿ? ಎಲ್ಲ ರಾಕ್ಷಸರನ್ನು ನಾನೇ ವಧಿಸಿದವಳು ಎನ್ನುವುದಾಗಿ. ನೀನು ಇಲ್ಲದೆ ಇರುವಂತಹ ಎಷ್ಟೋ ಸಂದರ್ಭದಲ್ಲಿ ನನ್ನವರು ಹಲವಾರು ರಾಕ್ಷಸರನ್ನು ವಧಿಸಿದ್ದಾರೆ. ಬೇಕಾದಷ್ಟು ಬಾರಿ ಹೇಳ್ತಾ ಇದ್ದೇನೆ. ನಿನ್ನ ಅವಗಾಹನೆಗಾಗಿ ಒಂದು ಐದನ್ನು ಹೇಳ್ತೇನೆ. ಸರಿಯಾಗಿ ಕೇಳಿಸಿಕೋ. ನಿನ್ನ ಕೊನೆಗೆ 5 ಅದನ್ನ ನೀನೇನಾದ್ರೂ ಬಿಡಿಸಿಕೊಂಡು ಎಂತಾದ್ರೆ ಮತ್ತೆ ನಾನು ನಂಬ್ತೀನಿ. ನೋಡು, ಪ್ರಥಮವಾಗಿ ನನ್ನದು ಮಹಾಮತ್ಸ್ಯ ಶೋಭ ಎನ್ನುವಂತಹ ರಾಕ್ಷಸ ನೀರಿನಲ್ಲಿ ಬಚ್ಚಿಟ್ಟಿದ್ದಂತಹ ವೇದವನ್ನು ತೆಗೆದುಕೊಂಡು ಬಂದ. ನೀರಲ್ಲಿ ಹೇಳಿದೆ ಹೌದಲ್ಲ, ಎಣಿಸ್ಕೋ ಹಾಗೆಲ್ಲ ನೀನು ಬೆಳೆಯನ್ನು ನಡೆಸ್ತಾ ಹೋದ್ರೆ ನನ್ನವರ ಪ್ರಾಣಗಳನ್ನ ಹೇಳಿದ್ರೆ ಅದು ಪ್ರಾಣವನ್ನುಂಟಲ್ಲ ಮಾಲೀಕಪ್ಪ. ನೀವು ಎರಡನೇ ಬಗ್ಗೆ ಸಮುದ್ರ ಮಥನದ ಕಥೆಗೊಂಡುಂಟಲ್ಲ, ಸಮುದ್ರ ಮಥನದ ಕಥೆಗೊಂಡುಂಟಲ್ಲ. ದೇವಾಸುರರು ಸಮುದ್ರವನ್ನು ಮಥಿಸುತ್ತಿರುವಂತಹ ಸಂದರ್ಭ ಕಡಲವಾಗಿದ್ದಂತಹ ಮಂದರ ಪರ್ವತ ಮುಗಿದ ಹೌದು. ಆಗ ದೇವತೆಗಳನ್ನ ಮೊರೆಯಿಟ್ಟಾಗ ನನ್ನವರು ಮಹಾಪೂರ್ಣರಾಗಿ ನಮ್ಮ ವಿಶೇಷ ಮಂದರ ಪರ್ವತವನ್ನು ಎತ್ತಿದ್ದರು. ಅಲ್ಲ, ಆದರೂ ಯಾವ ಸುದರ್ಶನದ ಬಗ್ಗೆ ಹೇಳಿದ ಇನ್ನು ಹಿರಣ್ಯ ಅವನನ್ನು ಕೊಂದದ್ದು ಶ್ವೇತ ರಾಹುನಾಗಿ ನಮ್ಮ ಆಡಿಯಿಂದ ಕೊಂದದ್ದು. ಕೈಯಿಂದ ಅಲ್ಲ, ಆದರೂ ಯಾರು ನಾನು ಸುದರ್ಶನನ್ನು ನೋಡಿದ್ದೇನೆ ಎಂದರೆ ಹಿರಣ್ಯ ಕಶ್ಯಪ ಎನ್ನುವಂತಹ ಅವನನ್ನ ಕೊಂದಿದ್ದೇನೆ. ಸಂಬಂಧ ನರಹರಿಯಾಗಿ ಇನ್ನೊಂದು ಸಭೆಯಲ್ಲಿ ಒಳ್ಳೆಯ ಕಥೆ ಗೊತ್ತಿಲ್ಲ. ಧರ್ಮಾತ್ಮನಾಗಿದ್ರೂ ಕೂಡ ಸೈನ್ಯದ ಪದವಿಯನ್ನು ಪಡೆಯಲಿಕ್ಕೆ ಹೊರಟರು. ಅವನನ್ನು ನಿಗ್ರಹಿಸಬೇಕು ಎನ್ನುವುದಾಗಿ ತಿಳ್ಕೊಂಡಾಗ ಒಟ್ಟು ವಾಮನಾಗಿ ಹೋದರು. ಅವನನ್ನ ಪಾತಾಳಕ್ಕೆ ಖಂಡಿಸಲಾವುದರಿಂದ ಪಾದದಿಂದ ನೀರಿನ ಕೈಯಲ್ಲಿ ಅವರು ಅವನನ್ನ ಪಾತಾಳಕ್ಕೆ ತಳ್ಳಿ ತಮ್ಮ ಪಾದದಿಂದ ನೀರಿನಿಂದ ಸೇರಿ ಅಲ್ವಾ ಇಷ್ಟೇ ಅಲ್ಲ, ಇನ್ನು ಹಲವಾರು ಸಂದರ್ಭಗಳಲ್ಲಿ ಮುಂದೆ ನನ್ನವರು ರಾಕ್ಷಸರನ್ನ ಕೊಂದಿದ್ದರು. ನೋಡಿ, ಈಗ 5 ಬಿಡಿಸಿ ಮತ್ತೆ
ಈಗ 5 ಉಂಗುರವನ್ನು ನನ್ನ ಕೊರಳಿಗೆ ಹಾಕಿದ್ದೀರಿ, ಅದನ್ನು ನಾನು ಬಿಡಿಸಿಕೊಳ್ಬೇಕು. ಅಮ್ಮ, ಅದನ್ನು ಬಿಡಿಸಿಕೊಳ್ಳುವ ಚಾಕ ಚಕ್ಕೆಯನ್ನು ನೋಡ್ತೀರಾ ನೀವು? ಸುದರ್ಶನ, ನಿಮ್ಮ ಊರುಗಳನ್ನು ಬಿಡಿಸಿಕೊಳ್ಳುವ ರೀತಿಯನ್ನು ನೋಡ್ತೀರಾ ನೀವು? ಮತ್ಸ್ಯಾವತಾರ ಅಲ್ವಾ? ನೀವು ಹೇಳ್ತೀರಿ ನಿಮ್ಮ ಗಂಡ ಮಹಾಮತ್ಸ್ಯನಾಗಿ ಹೋದ್ರು ಅಂತ. ಮೊದಲಿಗೆ ಭೂಮಿಯೇ ಜಲಮಯವಾಗಿತ್ತು. ಆಗ ಚತುರ್ಮುಖ ಬ್ರಹ್ಮನಿಂದ 4 ವೇದಗಳು ವೇದಗಳು ಹುಟ್ಟಿಕೊಂಡವು. ಪ್ರಪಂಚಕ್ಕೆ ಜ್ಞಾನದೇವಿಗೆ ಆಗುತ್ತದೆ. ಅದನ್ನೇ ತಮಾಸುರನೆಂಬ ರಾಕ್ಷಸ ಕಬ್ಬರು ಸಮುದ್ರದಲ್ಲಿ ಮುಳುಗಿಸಿಟ್ಟಿದ್ದ. ಹೌದಾ? ನೀವು ಹೇಳುದು ನನ್ನವರು ಮಹಾಮತ್ಸ್ಯನಾಗಿ ಹೋದ್ರಂತ ಹೇಳಿದ್ರು. ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೋಣ. ಮಹಾಮತ್ಸ್ಯನಲ್ಲ, ಏನಲ್ಲ, ಸಾಮಾನ್ಯ ಮತ್ಸ್ಯನಾಗಿ ಹೋದ್ರು. ಮತ್ಸ್ಯನಾಗಿ ಹೋದ್ರು, ಮಹಾಮತ್ಸ್ಯ ಅಲ್ಲ. ಯಾಕೆ? ಅವ್ರು ಹೋಗುವಾಗ ನನ್ನನ್ನು ಕರೆದುಕೊಂಡೇ ಹೋಗಿದ್ರು, ಗೊತ್ತಾಯ್ತಾ? ಆಗ ನಾನು ಎಣಿಸಿದೆ, ಇವರಿಂದ ನನ್ನ ಮಾನ ಖಂಡಿತ ಹೋಗ್ತದೆ ಅಂತ ತಿಳಿದೆ. ಅವರು ನೀರಿನ ರಕ್ಕೆಯಲ್ಲಿ ಒಬ್ಬ ಹಸುರನನ್ನು ಕೊಂದಿದ್ದ ಆಗ್ತದಮ್ಮ. ಹೌದಲ್ಲ? ಹೌದು. ಹೇಗೆ? ಆ ರೆಕ್ಕೆಯಲ್ಲಿ ನಾನಿದ್ದ ಕಾರಣದಿಂದ ಆ ತಮಾಷೆಯನ್ನು ಮುಗಿಸ್ಕೊಂಡಿದ್ದೆ. ಬೇಕಾದ್ರೆ ನಿಮ್ಮವರನ್ನೇ ಕೇಳಿ, ಕಷ್ಟವಿಲ್ಲ. ಸುದರ್ಶನ ಕೇಳುತ್ತಿದ್ದಾಳೆ, ನಾನು ಮಾತನಾಡಿಲ್ಲ. ದೇವಿ, ಅಂದು ತಮಾಸುರನ ವಧೆಗೆ ನಾನಾಗಿದ್ದೆ ಮಹಾಮತ್ಸ್ಯ, ಅವನಾಗಿದ್ದ ನನ್ನ ರೆಕ್ಕೆ. ಈಗ ನಾನು ಮಾಡಿದೆ ಎಂದು ಹೇಳುವುದು ಅವನ ರೆಕ್ಕೆ, ನೀನಲ್ಲ ಎಂದು ಹೇಳಿದರೆ ಅದು ನಿನ್ನ ಸುಕ್ಕೆ. ಆಯ್ತಾ? ಇನ್ನು ಎರಡನೇದು ನೋಡಿ ಬಳಸಿದ ಯಾವುದು ಕಡೆಗೋಲನ್ನಾಗಿ ಸಮುದ್ರ ಮಥನದಲ್ಲಿ ಮಂದರ ನೇನಾಗಿ ಉಪಯೋಗಿಸಿದ ಯಾವುದು? ವಾಸುಕಿಯನ್ನು. ವಾಸುಕಿ ಆ ಹಾವು ಮೊದಲೇ ಜಾಗ್ತದೆ. ಆಗ ಅದು ಜಾಗ ಇರ್ತದೆ ಪರ್ವತ ಹೇಳಿ. ಆನೆ ಪ್ರಾಣಿ, ಅದರ ಚಿಕ್ಕ ಎಷ್ಟು ದೊಡ್ಡ ಸಾಧ್ಯ ಉಂಟಲ್ಲ. ಅದರಿಂದ ಮಂದರ ಪರ್ವತವನ್ನು ಎತ್ತಿದಾಗ್ತದ? ಎತ್ತಿ ತೋರಿಸಿದ್ದಾರಲ್ಲ. ತೋರಿಸಿದ್ದು ಹೇಗೆ? ನಾನು ಆನೆಯ ಚಿಪ್ಪಾಗಿದೆ ನೋಡಿ, ಅಂಗದಿಂದ ಆನೆಯ ಬೆನ್ನಿನ ಚಿಪ್ಪು ಬಲು ಗಟ್ಟಿ, ತಿಳಿತಾವ? ನಿಮ್ಮ ಹೃದಯೇಶ್ವರನನ್ನ ಕೇಳಿ. ಹೌದು ದೇವಿ, ಅಂದು ನಾನು ಮಂದರ ಪರ್ವತವನ್ನು ಎತ್ತಲು ನಾನಾಗಿದ್ದೆ ಮಹಾಪೂರ್ಣ, ಇವನಾಗಿದ್ದ ನನ್ನ ಚಿಕ್ಕು. ಆ ಮಾತನ್ನು ನೀನೀಗ ಒಪ್ಪು, ಇಲ್ಲದಿದ್ದರೆ ನೀನಾಗುತ್ತೀಯ ಬೆಕ್ಕು. ಆಯ್ತಾ? ನಿಮ್ಗೆ ಎರಡು ಉಳ್ಳು ಬಿಡಿಸ್ಕೊಂಡೆ. ಮೂರುಂಟಲ್ಲ. ಹೌದು ಅಮ್ಮ, ಹಿರಣ್ಯಕಶಿಪು ಎಂಬವರು ಆದಿದೈತ್ಯರ ವಂಶದವರು. ಅದರಲ್ಲಿ ಹಿರಣ್ಯಾಕ್ಷ ವರಬಲಾನ್ವಿತನಾಗಿದ್ದ. ಹೇಗೆ? ದಿನವೊಂದಕ್ಕೆ 100 ಹಂದಿಗಳಿಗೆ ಆಹಾರವಾಗಿ ದೊರಕಬೇಕು ಅಂತ. ಆ ವರ
ಅಲ್ಲ ಎಲ್ಲವರನ್ನು ಹಿಂಸಿಸುತ್ತಿದ್ದ. ಭೂದೇವಿಯನ್ನು ಪರಿಪರಿಯಾಗಿ ಹಿಂಸಿಸುತ್ತಿದ್ದ. ಭೂದೇವಿ ನಿಮ್ಮವರಲ್ಲಿ ಮೊರೆ ಇಟ್ಟು, ಹೌದಾ? ಆಗ ನೀವು ಬಿಳಿ ಹಂದಿಯಾಗಿ ಹೋದ ಅಲ್ವಾ? ನೋಡಿ, ಅವನಿಗೆ ಆವತ್ತಿನ ಆಹಾರ ಮುಗ್ದದ್ದಿದ್ರು ಬಿಳಿ ಹಂದಿಯನ್ನು ನೋಡಿದಾಗ ಅವನ ಬಾಯ ಚಪಲತೆ ಹೆಚ್ಚಿತು ಅಲ್ವಾ? ಆ ತಿನ್ನಬೇಕೆಂಬ ಬಯಕೆ ಆಯಿತು. ನಿಮ್ಮವರು ಹೋಗಿ ಹೇಗೆ ಸುದರ್ಶನ ಅಂತ ಹೇಳಿದ್ರಷ್ಟೇ. ಹೇಗೂ ನಾನಿದ್ದೇನಲ್ಲ ಅವರ ಸಹಾಯಕ್ಕೆ. ಇಷ್ಟು ಸಣ್ಣ ದಾಡೆಯಲ್ಲಿ ಆ ಹಿರಣ್ಯಾಕ್ಷನೆಂಬ ಆ ವರದಲಾಂತನ ರಾಕ್ಷಸನನ್ನು ಕೊಲ್ಲಿಕ್ಕಾಗ್ತದ? ದಾಡೆಯಾಗಿ ಬೆಳೆದ ನಾನು, ಅದರಿಂದ ಅವರನ್ನು ಕೊಂದದ್ದು. ಹೌದು ದೇವಿ, ಅಂದು ಹಿರಣ್ಯಾಕ್ಷನನ್ನು ಕೊಲ್ಲಲು ನಾನಾಗಿದ್ದೆ ಶ್ವೇತಾವರ, ಇವನಾಗಿದ್ದ ನನ್ನ ದಾಡೆ. ಆ ದಾಡೆಯಿಂದಲೇ ಆ ಹಿರಣ್ಯಾಕ್ಷನನ್ನು ಕೊಂದೆ ನೋಡೆ. ಅಂತಲ್ಲ, 3 ಇನ್ನು 4 ಅಮ್ಮ. ಹಿರಣ್ಯಕಶ್ಯಪ ಆತನ ಸಹೋದರ, ಹೌದಾ? ಅವನು ಪರಬಲಾನ್ವಿತನು. ಅದರಿಂದ 3 ಲೋಕವೇ ಅವನ ಮಾತನ್ನು ಒಪ್ಪುವ ಹಾಗೆ ಮಾಡಿಕೊಂಡಿದ್ದ. ಅವನು ಹರಿದ್ವೇಷಿ, ಅವನ ಮಗ ಹರಿಭಕ್ತ. ಅವನು ಕೇಳಿದ ವರವಾದ ಎಂಥದ್ದು? ಇವನಾದ್ರೂ ಹೊಂದಿದ್ದನೆ ಮರಣ ಬರಲಿ ಎಂದು ಅವನೆಂತ ಕೇಳಿದ್ದ? ಮೇಲಲ್ಲದ ಕೆಳಗಲ್ಲದ, ಪ್ರಾಣಿಯಲ್ಲದ ಮನುಷ್ಯನಲ್ಲದ, ಹಗಲಲ್ಲದ ರಾತ್ರಿಯಲ್ಲದ, ಒಳಗಲ್ಲದ ಹೊರಗೂ ಅಲ್ಲದ, ಯಾವುದೇ ಆಲದ ಸಲ್ಲ ಅಂತ ವರವನ್ನು ಕೇಳಿದ್ದ. ಹರಿದ್ವೇಷಿಯಾಗಿದ್ದ ಆ ಹಿರಣ್ಯಕಶ್ಯಪು ಹರಿಭಕ್ತನಾದ ತನ್ನ ಮಗನನ್ನು ಕೇಳಿದ, ಈ ಕಂಬದಲ್ಲಿ ನಿನ್ನ ಹರಿ ಇರುವನೇ ಎಂದ. ಇದ್ದಾನೆ. ಕೋಪಾವಿಷ್ಟನಾದ ಆತ ಆ ಕಂಬವನ್ನು ಎಡಗಾಲಿನಿಂದ ಒದ್ದ. ಆಗ ಪ್ರಹ್ಲಾದನ ಮಾತನ್ನು ಸತ್ಯವಾಗಿಸುವುದಕ್ಕೋಸ್ಕರ ನರಸಿಂಹನಾಗಿ ಬಂದ ಆತ. ಹೇಗೆ ಕೊಂದ? ರಕ್ತದಿಂದ ಒಪ್ಪಿಕೊಳ್ತೀಯಲ್ಲ? ಅದು ಒಪ್ಪಿಕೊಳ್ತೇನೆ ಅಮ್ಮ, ಸಹಜವಾಗಿ ಒಪ್ಪಿಕೊಳ್ತೇನೆ. ಆದ್ರೆ ಆ ನಖವೇ ನಾನಾಗಿದೆ. ಅಂದು ಹಿರಣ್ಯಕಶಿಪುವನ್ನು ಅವನ ವರಕ್ಕೆ ಚ್ಯುತಿ ಮಾಡಿದ ಹಾಗೆ ನಾನು ಕೊಂದವು. ನಾನು ನರಸಿಂಹನಾಗಿದ್ದೆ, ಇವನನ್ನ ನಖ ಆಗಿದ್ದ ನನ್ನ ನಖ. ಇದರಿಂದ ಲೋಕಕ್ಕಾಯ್ತು ಸುಖ. ಹೌದು ದೇವಿ. ಆಯ್ತು, 4 ಆಯ್ತಲ್ಲ. ಇದು ಮಾತು ಹೇಳ್ತೇನೆ. ಏನು ಓಟದ ಸ್ಪರ್ಧೆ ಪ್ರಾರಂಭವಾಗುವಾಗ ಯಾರು ಹೊಂದಿದ್ದಾರೆ ಎನ್ನುವುದು ಮುಖ್ಯ ಅಲ್ಲ. ಆ ಗುರಿಯನ್ನ ಮುಟ್ಟುವಾಗ ಯಾರು ಪ್ರಥಮವಾಗಿ ಮುಟ್ಟಿದ್ದಾರೆ ಎನ್ನುವುದು ಮುಖ್ಯ. ಹೌದು, ಈಗ ನಾವಿಬ್ರು ಓಟದ ಸ್ಪರ್ಧೆಯನ್ನು ಪ್ರಾರಂಭಿಸಿದ್ದೇವೆ. ನೀನು ಮುಂದಿದ್ದಿ, ಓಟ ಕೊನೆಯ ಹಂತದಲ್ಲಿ ಉಂಟು. ಯಾರು ಮೊದಲಾಗ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಹೇಳೋದು, ನಿಮ್ಗೆ ಒಂದು ಪ್ರಶ್ನೆ ಉಂಟಲ್ಲ, ಅದಕ್ಕೆ ನೀನು ಉತ್ತರಿಸಲಿಲ್ಲ ಎಂದಾದ್ರೆ ನೀವೇ ಬೇಕು. ತೊಂದರೆ ಇಲ್ಲ, ಅದಕ್ಕೂ ಉತ್ತರ ಹೇಳ್ತೇನೆ. ಇನ್ನು ನೀವು ಬಲಿಚಕ್ರವರ್ತಿ, ಅವನು ಧರ್ಮಿಷ್ಠನಾಗಿದ್ದ. 3 ಲೋಕವು ಅವನ ವಶದಲ್ಲಿತ್ತು. ಆದ್ರೆ ಏನು ಮಾಡುವ ಹೇಳಿ? ಅವನು ಇಂದ್ರ ಪದವಿಗಾಗಿ ಬಯಸಿದ. ಹಾಗಾಗಿ 3 ಯಾಗವನ್ನು ಮಾಡಿದ. 3ನೇ ಯಾಗದಲ್ಲಿ ನಿಮ್ಮವರು ವಾಮನನಾಗಿ ಹೋದರು. 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದರು. 2 ಹೆಜ್ಜೆಯಿಂದ ಎಲ್ಲವನ್ನು ಅಳೆದ. ಇಡೀ 3 ಲೋಕವನ್ನೇ ಅಳೆದ. 3ನೇ ಹೆಜ್ಜೆಯನ್ನು ಎಲ್ಲಿಡಲಿ ಅಂತ ಕೇಳಿದಾಗ ನೆತ್ತಿಯನ್ನೇ ತೋರಿಸಿದ ಆತ ಅಲ್ಲ. ಆವಾಗ ಬಲಿಯ ನೆತ್ತಿಯನ್ನು ಒತ್ತಿ ಆತಳ ಒತ್ತಿದ. ಒಪ್ಪಿಕೊಳ್ತೀಯಲ್ಲ? ಬಲಿಯ ನೆತ್ತಿಯನ್ನು ಒತ್ತಿದ್ಯಾವ್ದ್ರಿಂದ? ತನ್ನ ಪಾದದಿಂದ ಅಲ್ವಾ? ನೀನೇ ನೆತ್ತಿದಲ್ಲ, ಆ ಪಾದವೇ ನಾನಾಗಿದ್ದೆ. ಹೌದು ರಮೆ, ಅಂದು ಬಲಿಯನ್ನು ಸಂಹರಿಸಲು ನಾನಾಗಿದ್ದೆ ತ್ರಿವಿಕ್ರಮ, ಇವನಾಗಿದ್ದ ನನ್ನ ಪಾದ. ಆ ಪಾದದಿಂದಲೇ ಬಲಿ ಪಾತಾಳಕ್ಕೆ ಹೋದ. ಇದರಿಂದ ಲೋಕಕ್ಕಾಯ್ತು ಹೋದ. ನನ್ನ ಮಾತನ್ನು ನೀನು ಒಪ್ಪಲೇಬೇಕಪ್ಪ, ಒಪ್ಪಲೇಬೇಕು. ಸುದರ್ಶನ, ಏನಾಗಿ ಹೋಯ್ತು ನಿನ್ನ ಅವಸ್ಥೆ? ಏನು ನೋಡಿ ಎಂದು ಬಂದ ಮಾತು ಏನು? ಯಾರಿಗಾದ್ರೂ ಕೋಪ ಬಂದ್ರೆ ಕಾಲಲ್ಲಿ ಇದ್ದದ್ದು ಕೈಗೆ ಬರ್ತದೆ. ಏನು? ಹೌದು, ಆದ್ರೆ ನೀನು ಮರ ಕೈಯಲ್ಲಿ ಇದ್ದದ್ದು ಕಾಲಲ್ಲಿ ಅವಸ್ಥೆ ಬರ್ತದೆ. ಹೌದು ಅಮ್ಮ, ಮೊದಲೇ ನಿಮ್ಮವರದು ಹೂವಿನಂತ ಮೃದುವಾದ ಪಾದ, ಅದರಲ್ಲಿ ಬಲಿಯನ್ನು ಒತ್ತಲಿಕ್ಕಾಗ್ತದ? ನೆತ್ತಿಯನ್ನು ಒತ್ತಲಿಕ್ಕಾಗ್ತದ? ಅಂತ ಮಹಾಬಲಶಾಲಿಯಾದ ಬಲಿಯ ನೆತ್ತಿಯನ್ನು ಒತ್ತಲಿಕ್ಕೆ ಅವರ ಹೂವಿನಂತ ಮೃದುಪಾದ ಸಾಕಾಗ್ತದ? ಆ ಗಟ್ಟಿ
ವಾದ ಮಾಡಬೇಡ. ಅವನ ಪಾದದಿಂದಲೇ ನಾನು ಇದ್ರ ಬಗೆಯನ್ನು ಕಟ್ಟಿದ್ದು. ಸುದರ್ಶನ, ನಿನ್ನ ಮಾತು ಸರಿಯಾಗಿದೆ. ಸಹಜವೇ ಮಾತನಾಡುತ್ತಿದ್ದೀಯ. ಒಂದು ನಿನ್ನ ಸಹಾಯ ಇಲ್ಲದಿರದಿದ್ದರೆ ನಾನು ಯಾವ ಕೆಲಸವೂ ಮಾಡಲಿಕ್ಕೆ ಸಾಧ್ಯವಿರುತ್ತಿರಲಿಲ್ಲ. ನೋಡಿ, ಲಕ್ಷ್ಮಿ ಅಮ್ಮನವರಿಗೆ ಎಷ್ಟೇ ಹೇಳಿದ್ರು ಅವರು ಒಪ್ಪಿಕೊಂಡ ಹಾಗೆ ಕಾಣಿಸುವುದಿಲ್ಲ. ಮುಖ ಭಾವವೇ ಹೇಳ್ತಾರೆ ಅವರು ನನ್ನ ಮಾತನ್ನು ಒಪ್ಪಿಕೊಳ್ಳಲಿಲ್ಲ ಅಂತ. ನೀವಾದ್ರೂ ಸ್ವಲ್ಪ ಹೇಳಿ. ಹೌದಯ್ಯ, ನನ್ನ ಸಹಾಯ ಇಲ್ಲದಿದ್ದರೆ ಯಾವ ದುರುಳ ರಾಕ್ಷಸರನ್ನು ನನಗೆ ಕೊಲ್ಲುವುದಕ್ಕೂ ಸಾಧ್ಯವಿರುತ್ತಿರಲಿಲ್ಲ. ಅಂತಹ ತ್ರಿಲೋಕ ಪರಾಕ್ರಮಿಯೇ ನೀನಾಗಿದ್ದೀಯ. 16 ಲೋಕಗಳನ್ನು ಮೀರಿಸುವ ಶಕ್ತಿ ಸಾಮರ್ಥ್ಯಗಳೇ ನಿನ್ನಲ್ಲಿದೆ. ನೀನು ಬಹಳ ಬಲಶಾಲಿಯಪ್ಪ. ಆದರೆ ನಾನೇ ಆ ವಿಚಾರವನ್ನೆಲ್ಲ ಮರೆತಿದ್ದೆ. ಆದರೆ ನೀನು ಅದೆಲ್ಲವನ್ನೂ
ನಿನ್ನ ಅರ್ಹತೆಯನ್ನು ಲಕ್ಷ್ಮಿಯೂ ತಿಳಿದಿಲ್ಲ, ಯಾರು ಪ್ರಪಂಚದಲ್ಲಿ ಯಾರು ತಿಳಿದಿಲ್ಲ. ನಿನ್ನ ಅರ್ಹತೆ ಈಗ ಮುಂದೆ ನಿನ್ನ ಅರ್ಹತೆ ಗೊತ್ತಾಗುತ್ತದೆ. ಆಗ ಅವರಿಗೆ ಗೊತ್ತಾಗ್ತದೆ ಏನು ಅಂತ, ವಿಷಯ ಏನು ಅಂತ. ಇರಲಿ, ಹೋಗಲಿ ಬಿಡು. ಅವಳ ಮಾತಿಗೆ ನೀವು ಅಷ್ಟು ಮಹತ್ವ ಕೊಡಬೇಡ, ನೀನು ಬೇಸರಿಸಬೇಡ. ನೋಡು, ನಿನ್ನಿಂದ ಬಹಳ ಕಾರ್ಯಗಳು ಆಗಬೇಕಾಗಿವೆ. ಮುಂದೆ ನಾನು ಅನೇಕ ದುಷ್ಟ ದಾನಗಳನ್ನು ಸಂಧಿಸಲು ನೀನು ನನಗೆ ಅಗತ್ಯವಾಗಿ ಸಹಾಯಕ್ಕೆ ಬೇಕಾಗುತ್ತದೆ. ಹಾಗಾಗಿ ಮುಂದೆ ನನ್ನ ಕಾರ್ಯಕ್ಕೆ ನೀನು ಸಹಕಾರಿಯಾಗಿ ನನ್ನ ಜೊತೆ ನಿಲ್ಲುತ್ತೀಯಲ್ಲ ಸುದರ್ಶನ. ಸ್ವಾಮಿ, ನನ್ನ ಅರ್ಹತೆ, ನನ್ನ ಪರಾಕ್ರಮ, ನನ್ನ ವ್ಯಕ್ತಿತ್ವ ನಿಮ್ಗೆ ಈಗ ಅರ್ಥ ಆಯ್ತಲ್ಲ? ಈಗಾಗ ತಿಳಿದಿದ್ದೇನೆ. ಹಾಗಾದ್ರೆ ನಾನು ಇನ್ನು ಸ್ವಲ್ಪ ಸಮಯ ವೈಕುಂಠದಿಂದ ಸ್ವಲ್ಪ ದೂರದಲ್ಲಿರುವುದು ಒಳ್ಳೆಯದು. ಏನು ಈ ವೈಕುಂಠ ಬಿಟ್ಟು ಹೋಗ್ತೀಯ? ಏನಪ್ಪ ವೈಕುಂಠ ಬಿಟ್ಟು ಹೋಗ್ತಿಲ್ಲ, ವೈಕುಂಠದ ಒಂದು ಭಾಗದಲ್ಲಿ ಇರ್ತೇನೆ. ಹೌದೇ? ಅವಶ್ಯ ಬಿದ್ದಾಗ ಕರೆಯುವುದು. ನೀನ್ ಕರೆದ್ರೆ ಬರ್ತೀಯಲ್ಲ? ಅಲ್ಲ, ಸಣ್ಣ ಸಣ್ಣ ಕಾರ್ಯಗಳ ನನ್ನನ್ನು ಕರಿಬೇಡಿ. ನಿಮ್ಮಿಂದ ಆಗದೇ ಇದ್ದ ಕಾರ್ಯವನ್ನು ನಾನು ನನ್ನನ್ನು ಕರೀರಿ ಅಷ್ಟೇ. ಆಗಲ್ಲಪ್ಪ, ನೀನು ಕರೆದಾಗ ಬರುವುದಾದ್ರೆ ನೀನೀಗ ಒಂದು ಬದಿ ಇರಬಹುದು. ಪ್ರಿಯ ಲಕ್ಷ್ಮಿ, ಅಂಬುಜಾನನೇ, ಅಂಬುಜಾಕ್ಷ ಸುದರ್ಶನನ ಕಡು ಸಂಭ್ರಮದಿ ಮಗಳಂಗವಾಗಿ ಅವಾಗೆ ಬಾನೆಂಬು ಹಡಲು ಸಂಭವಿಸಿ ಬೀಳ್ಕೊಂಡು ಬಳಿಗವನು ಸರಿಸದಿರು ಮನದ ಇದಕ್ಕಾಗಿ ಸರಿಸದಿರು ಮನದ ಇದಕ್ಕಾಗಿ ಇದೇನು ಮಾಡಿಬಿಟ್ಟಿರಿ ನೀವು? ಬೇಸರವಾಗದೆ ಎತ್ತದಿರಿ. ಕೇವಲ ಆಯುಧವೊಂದರ ಮುಂಭಾಗದಲ್ಲಿ ನನ್ನನ್ನ ಈ ರೀತಿಯಾಗಿ ಅವಮಾನಿಸ್ತಾ ಇದ್ದೀರಲ್ಲ ರಮಣ. ಪತಿಯಾದವರು ಪತ್ನಿಯ ಮಾನ ಮತ್ತು ಪ್ರಾಣವನ್ನ ರಕ್ಷಣೆ ಮಾಡ್ಬೇಕಂತೆ. ಆದ್ರೆ ಹೀಗೆ ನೀವು ನನ್ನ ಮಾನ ಕಳಿತೀರಿ ಎನ್ನುವುದಾಗಿ ನಾನು ಭಾವಿಸಲಿಲ್ಲ. ಬೇಸರ ಆಗದೆ ಎತ್ತದಿರಿ. ದೇವಿ, ನಿನ್ನ ಮನಕ್ಕೆ ನೋವಾಗಬೇಕು, ನಿನಗೆ ಅವಮಾನವಾಗಬೇಕು ಎಂಬಂತೆ ನಾನು ಈ ರೀತಿ ಮಾಡಿದ್ದಲ್ಲ. ನನ್ನ ಮನಪೂರ್ವಕವಾಗಿ ಇಲ್ಲಿ ಯಾವ ಮಾತನ್ನು ನಾನು ಆಡಿಲ್ಲ. ನೋಡು, ಇದಕ್ಕೆ ಒಂದು ಕಾರಣವಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ಇಡೀ ಜಗತ್ ಕಲ್ಯಾಣಕ್ಕೆ ಎಂಬುದಾಗಿ ನೀನು ತಿಳಿಯಬೇಕು. ಇದುವರೆಗೂ ಜೀವ ತಳೆದಿರಲಿಲ್ಲ, ಆಯುಧವಾಗಿದ್ದ. ಇನ್ನು ಈಗ ಜೀವ ತಳೆದಿದ್ದಾನೆ, ಮಾತನ್ನು ಆಡುತ್ತಿದ್ದಾನೆ, ಅಲ್ಲಸಲ್ಲದ ಮಾತುಗಳನ್ನು ಆಡುತ್ತಿದ್ದಾನೆ. ಆದರೆ ಯಾರಿಗೆ ಯಾವಾಗ ಮಾತಾಡಲಿಕ್ಕೆ ಬಾರದನ್ನು ಒಮ್ಮೆ ಮಾತು ಬಂದರೆ ಅವರಿಗೆ ಏನ್ ಮಾತನಾಡಬಹುದು ಅದೇ ಮಾತನ್ನು ಆಡಿದ್ದಾನೆ. ನಾವು ದೊಡ್ಡವರಾದ ನಾವು ಅದನ್ನೆಲ್ಲ ಸಹಿಸಿಕೊಳ್ಳಬೇಕು. ನೋಡು, ಅವನಿಂದ ಲೋಕ ಕಾರ್ಯದ ಒಂದು ಜಗತ್ ಕಲ್ಯಾಣದ ಕಾರ್ಯವನ್ನು ಬಾಕಿ ಇದೆ. ಅದನ್ನು ನಾನು ಈಗ ಮಾಡಿಸಬೇಕಾಗಿದೆ. ಹಾಗಾಗಿ ನಾನು ನಿನಗೆ ಬೇಸರಿಸಬೇಕು ಎಂದು ಹೇಳಿದೆ. ಅಲ್ಲದೆ ಅವನಲ್ಲಿ ನಾನು ಈಗ ಮಾತನಾಡಿಸಿ ಏರಿಸಿ ಬಿಸಿಟ್ಟಿದ್ದೇನೆ. ಅವನು ಸ್ವಲ್ಪ ಅಹಂಕಾರದಿಂದ ನಡೆಯುತ್ತಿದ್ದಾನೆ. ಆ ಅಹಂಕಾರವನ್ನು ಇಳಿಸೋಣ. ಅದಕ್ಕೆ ಏನು ಮಾಡಬೇಕು ಎಂಬುದು ನನಗೆ ಗೊತ್ತಿಲ್ಲವೇ? ಏನುಗಳನ್ನು ಇಳಿಯಲೇಬೇಕು ಎಂಬುದಾಗಿ ಆ ಭಗವಾನ್ ಸೂರ್ಯನಾರಾಯಣನೇ ನಮಗೆ ಸಾಕ್ಷಿಯಾಗಿ ತೋರಿಸುತ್ತಿದ್ದಾರೆ. ಹಾಗೆ ಅವನಿಗೆ ನೇರುತ್ತಿದ್ದಾನೆ. ಇಲ್ಲಿ ಬಿಡು, ಮುಂದೆ ಅವನಿಂದ ಒಂದು ಕೆಲಸವಾಗಬೇಕಾಗಿದೆಯಲ್ಲ. ಹಾಗಾಗಿ ನೀವೆಲ್ಲವನ್ನು ಸಹಿಸಿಕೋ, ಬೇಸರವಾಗಬೇಡ. ಖಂಡಿತ ಆದೀತು. ಆಗಲಿ.
ಸ್ವಾಮಿ, ನಾವು ರಾಕ್ಷಸರು ಬೆಳವಣಿಗೆ ಇನ್ನೊಬ್ಬರನ್ನು ಅವಲಂಬಿಸಿಕೊಂಡಿರಬೇಕಾದ ಅಗತ್ಯವೇ ಇಲ್ಲ. ಯಾಕೆ ಹುಟ್ಟುವಾಗಲೇ ನಮಗೆ ಎಂತೆಂಥ ಅರ್ಹತೆಗಳು ಸಿಗ್ತವೆ ಗೊತ್ತುಂಟ. ಹುಟ್ಟುವಾಗಲೇ ತಾಯಿಯ ಗಾತ್ರದಷ್ಟು ದೊಡ್ಡದಾದ ಶರೀರ ನಮ್ಮದಾಗ್ತದೆ. ಇನ್ನು ಕಾಮರೂಪಿ ಆಕಾಶಗಮನ ಮಾನವಿದ್ಯೆ ಎಲ್ಲವೂ ಜನ್ಮಗತವಾಗಿಯೇ ನಮಗೆ ಸಿಗ್ತದೆ. ಹಾಗಾಗಿ ನನ್ನ ಸಾಮರ್ಥ್ಯದಿಂದ ರಾಕ್ಷಸರಿಗಿಂತ ನಾಯಕನಾಗಿದ್ದೇನೆ. ಯಾರಿಂದಲೂ ಬೇರಿಸಲಾಗದಂತ ಲೋಹದಿಂದಲೇ ಕೋಟೆಯನ್ನು ಕಟ್ಟಿ ಪುರವನ್ನು ಕಟ್ಟಿದ್ದೇನೆ. ಹಾಗಾಗಿಯೇ ನಮ್ಮ ಪುರಕ್ಕೆ ಲೋಹಾವತಿ ಎಂದೇ ಹೆಸರು. ಇಷ್ಟೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿದ್ರು ಕೂಡ ನಮ್ಮ ಪರಿಸ್ಥಿತಿ ನೋಡಿ ಅದೋ ಲೋಕದಲ್ಲಿ ಇರಬೇಕಾಗಿದೆ. ಇದಕ್ಕೆ ಕಾರಣ ಬೇರಾರು ಅಲ್ಲ ಸ್ವಾಮಿ, ಇದ್ದಾರಲ್ಲ ನಮ್ಮ ದಾಯಾದಿಗಳು, ಆ ದೇವತೆಗಳು. ಅವರಿಂದಾಗಿಯೇ ನಮಗೆ ಇಂಥ ಪರಿಸ್ಥಿತಿ. ಏನು ಮಾಡದೆ ಹೇಳಿ, ಬರೇ ದೇವತೆಗಳೇ ಆಗಿದ್ರೆ ನನ್ನ ಪರಾಕ್ರಮ ಶಕ್ತಿ ಬಲದಿಂದ ಅವರನ್ನು ಸದಾ ಬಡಿದಿದ್ದೆ. ಏನು ಮಾಡುವ, ಧರ್ಮ ರಕ್ಷಕ ಅಂತ ಒಂದು ಹಣೆಪಟ್ಟಿ ಅಂಟಿಸಿಕೊಂಡಿದ್ದಾನಲ್ಲ ದೇವತೆಗಳ ಪಕ್ಷಪಾತಿ ಆ ವೈಕುಂಠವಾಸಿ ಶ್ರೀಹರಿ. ಕರು ಅಂಬ ಎಂದರೆ ಓಡಾಡಿ ಬರುವ ಹಸುವಿನಂತೆ ದೇವತೆಗಳು ಓಡಿ ಎಂದರೆ ಸಾಕು ಓಡಾಡಿ ಬಂದವರ ಬೆಂಬಲಿಗೆ ನಿಲ್ತಾನೆ. ಅವನನ್ನು ಎದುರಿಸುವುದಕ್ಕೆ ನನ್ನ ಈ ಸಾಕಾಗುವುದಿಲ್ಲ ದೈಹಿಕ ಪರಾಕ್ರಮ. ಅದಕ್ಕೆ ಅವರಿಗಿಂತ ಹೆಚ್ಚಾದ ಶಕ್ತಿ ಯುಕ್ತಿರೋ ಬಲಗಳು ನಮಗೆ ಬೇಕು. ಅದನ್ನ ಪಡೆಯೋದಕ್ಕೆ ಏನ್ ಮಾಡಿದೆ ಗೊತ್ತೇ? ಅಯ್ಯ, ಉದ್ಯಮಿ, ಸಾಹಸ, ಪರಾಕ್ರಮ, ಅಧಿಕಾರ, ಸಂಪತ್ತು ಇಷ್ಟಿದ್ರು ಸಾಕಾಗುವುದಿಲ್ಲ. ನಾವು ಎಣಿಸಿದ ಕಾರ್ಯಗಳೆಲ್ಲವೂ ನೆರವೇರಬೇಕಾದರೆ, ನಮಗೆ ಕಾರ್ಯದಲ್ಲಿ ಜಯ ಸಿಗಬೇಕಂತಾದ್ರೆ ದೈವಾನುಗ್ರಹ ಬೇಕೇ ಬೇಕು. ಅದಿಲ್ಲದಿದ್ರೆ ಏನೂ ಕೆಲಸ ನಡೆಯುವುದಿಲ್ಲ. ಅದಕ್ಕಾಗಿ ಇಲ್ಲಿನ ಅಧಿಕಾರವನ್ನು ಸಮರ್ಥನಾದ ಮಾತಿಗೆ ಒಪ್ಪಿಸಿ ಘೋರ ಕಾಂಧಾರವನ್ನು ಸೇರಿಕೊಂಡು ನಮ್ಮ ಕುಲದೇವರಾದ ಶಂಕರನನ್ನು ಭಕ್ತಿಯಿಂದ ಕಠಿಣ ತಪಸ್ಸಿನಿಂದ ಮೆಚ್ಚಿಸಿದೆ. ಅವನಿಂದ ಮೋಹವಾದ ಅಭೇದ್ಯವಾದ ವರವನ್ನು ಪಡೆದಿದ್ದೇನೆ. ಎಂಥ ವರ ಗೊತ್ತುಂಟೆ ಸ್ವಾಮಿ, ಒಂದು ನಿರ್ಜೀವವಾದ ಆಯುಧ ಭಾವನೆ ಕಳೆದು ಸ್ವ ಇಷ್ಟೆಯಿಂದ ನಮ್ಮೊಂದಿಗೆ ಯುದ್ಧಕ್ಕೆ ಬಂದರೆ ಮಾತ್ರ ನನಗೆ ಮರಣ ಎಂದು. ನೀವೇ ಹೇಳಿದ ಎಲ್ಲಿಯಾದರೂ ಒಂದು ನಿರ್ಜೀವವಾದ ಆಯುಧ ಭಾವನೆ ಬರಲಿಕ್ಕೆ ಉಂಟ, ಕಳಲಿಕ್ಕೆ ಉಂಟ. ಇನ್ನು ಸ್ವ ಇಷ್ಟೆಯಿಂದ ನನ್ನೊಂದಿಗೆ ಯುದ್ಧ ಬರಲಿಕ್ಕುಂಟ, ಸಾಧ್ಯವೇ ಇಲ್ಲ. ಹಾಗಾಗಿಯೇ ನಾನು ಅವಧ್ಯನೇ ಸರಿ. ಇನ್ನು 3 ಲೋಕದಲ್ಲಿ ನನ್ನನ್ನು ಮೀರಿಸುವುದಿಲ್ಲ. ಹೌದು, ಇಂಥ ಪರಾಕ್ರಮ, ವರ, ಬಲ ಎಲ್ಲವನ್ನು ಇಟ್ಟುಕೊಂಡು ನಾನು ಸುಮ್ಮನೆ ಕೂರುವುದೇ. ಹಾಗಾದರೆ ಏನಾಗ್ತದೆ? ಕಾಡಿನಲ್ಲಿ ಬಿದ್ದ ಬೆಳದಿಂಗಳಾಗುವುದಿಲ್ಲ, ಸಮುದ್ರದಲ್ಲಿ ಬಿದ್ದ ನೀರಿನ ಹಾಗೆ ವ್ಯರ್ಥವಾಗಬಾರ್ದಲ್ಲ, ನಿಷ್ಪ್ರಯೋಜನವಾಗಬಾರದು. ಅದಕ್ಕಾಗಿ ನಮ್ಮ ಪ್ರದರ್ಶನಗಳಲ್ಲಿ ಗೊತ್ತೇ ಇದ್ದಾರಲ್ಲ, ಕಿರಿಯರಾಗಿಯೂ ಸ್ವರ್ಗವನ್ನು ಆಡ್ತಾ ಇದ್ದಾರೆ. ಅವರ ಮೇಲೆ ನನ್ನ ಪ್ರದರ್ಶನವನ್ನು ಪ್ರದರ್ಶಿಸಬೇಕು. ಅದಕ್ಕಾಗಿ ಶಕ್ತಿ ಓಟದಿರುವಂತೆ ನನ್ನ ದೈತ್ಯ ದಿಕ್ಕಿಣಿಯಲ್ಲಿಗೆ ಹೋಗಿ ಸ್ವರ್ಗಕ್ಕೆ ದಾಳಿ ಇಡ್ತೇನಂತೆ. ಪ್ರಚಂಡ ಮಾರುತದಂತೆ ಕೆಳಗಿನ ರಭಸಕ್ಕೆ ಆ ದೇವತೆಗಳೆಲ್ಲ ದಿಕ್ಕಾಪಾಲಾಗಿ ಓಡಿದವರು. ಆ ದೇವೇಂದ್ರ ಹೆದರಿ ಪಲಾಯನ ಮಾಡಿದ. ಹಾಗಾಗಿ ಹೋಗಿ ಅವರನ್ನು ಬೆನ್ನಟ್ಟಿಕೊಂಡು ಹೋಗಿ ವಧಿಸಿದ್ರೆ ನನಗೆ ಭೂಷಣ ಅಲ್ಲವೇ ಅಲ್ಲ. ಹಾಗಾಗಿ ಹೋಗ್ಲಿ, ನನಗೆ ಬೇಕಾಗಿದ್ದು ಸ್ವರ್ಗದ ಅಧಿಕಾರ. ಈಗ ಸ್ವರ್ಗದ ಅಧಿಕಾರ ನನ್ನದಾಯ್ತಲ್ಲ, ನಾನೀಗ ಸ್ವರ್ಗಾಧಿಪತಿ. ಇದು ಊರಿಗೆ ತಿಳಿಬೇಕಲ್ಲ, ಪಡಸಿದ
ಹೇಳಿ ಈ ಹವ್ಯಭಾಗದಿಂದ ಅಪ್ಪಳಿಂದಲೇ ದೇವತೆಗಳಿಗೆ ಶಕ್ತಿ ಬರುವುದು. ಅದಿಲ್ಲದೆ ನನ್ನ ಶಕ್ತಿ ಹೇಗಾಗಿ ಉಳಿತಾರೆ. ಹಾಗಾಗಿ ಎಲ್ಲವೂ ನನಗೆ ಸಿಗಬೇಕು ಎಂಬುದ ಹೊಡೆದಿದ್ದೇನೆ. ಆಯ್ತಿಲ್ಲ ನನ್ನ ಕೆಲಸ. ಹೌದು, ಈ ಸ್ವರ್ಗದಲ್ಲಿ ಏನಿದೆ ಸ್ವಾಮಿ? ದೂರದ ಕಟ್ಟ ನುಣ್ಣಗೆ ಎನ್ನುವ ಹಾಗೆ ನಮ್ಮದೊಂದು ಸ್ವರ್ಗ ಅನ್ನಿಸುವುದು. ಆದರೆ ಇಲ್ಲಿ ನೋಡಿದ್ರೆ ಹಸಿವಿಲ್ಲ, ನೀರಡಿಕೆ ಇಲ್ಲ, ನಿದ್ರೆ ಇಲ್ಲ, ಯಾವುದೂ ಇಲ್ಲ. ಜೀವನದಲ್ಲಿ ಬದಲಾವಣೆ ಬೇಕು. ಬದಲಾವಣೆ ಇದ್ರೆ ಸಂತೋಷ. ಹಾಗಾಗಿ ಇಲ್ಲಿ ಸ್ವರ್ಗ ಪ್ರಯೋಜನ ಇಲ್ಲ. ನನ್ನ ಮಾತೃಭೂಮಿ ನನ್ನನ್ನು ಕೈವೀಸಿ ಕರೆಯುತ್ತಿದೆ. ಜನನಿ ಜನ್ಮಭೂಮಿಷ್ಟ ಸ್ವರ್ಗಾನಕ ಗರಿಯಿಸಿ ಎಂಬುದು ಇದಕ್ಕಾಗಿ. ಹಾಗಾಗಿ ಇಲ್ಲಿಗೆ ನನ್ನ ಪ್ರತಿನಿಧಿಯಾಗಿ ಒಬ್ಬರನ್ನ ನಿಲ್ಲಿಸಿ ನನ್ನ ಮಾತೃಭೂಮಿಯಾದ ಲೋಹಾವಸೆಯುತ್ತೇನಂತೆ ಅಲ್ಲೇ ಇದ್ದುಕೊಂಡು ಇಲ್ಲಿನ ಸಮಸ್ತ ಕಾರ್ಯವನ್ನ ನಡೆಸಿಕೊಳ್ತೇನೆ. ದೇವತೆಗಳೊಂದಿಗೆ ದೇವೇಂದ್ರನು ಬಂದು ಲೋಹಾವತಿಯ ದುಷ್ಟ ದಾನವನಾದ ಚಂದ್ರಪ್ರಸೂತನನ್ನು ಸ್ವರ್ಗವನ್ನು ಅತಿಕ್ರಮಿಸಿದ್ದಾನೆ ಎಂದು ನನಗೆ ದೂರಿಟ್ಟಿದ್ದಾನೆ. ನಾನು ಅವನನ್ನು ಸಂತೈಸಿ ಹಿಂದಕ್ಕೆ ಕಳುಹಿಸಿದ್ದೇನೆ. ಕಳೆದುಕೊಂಡ ಸ್ವರ್ಗಾಧಿಪತ್ಯವನ್ನು ಅವನಿಗೆ ಮರಳಿಕೊಡಿಸುತ್ತೇನೆ ಎಂದು ಈಗಾಗಲೇ ನಾನು ಹೇಳಿಕೊಂಡಿದ್ದೇನೆ. ಹಾಗಾಗಿ ನಾನು ಈಗ ಆ ಚಂದ್ರಪ್ರಸೂತನನ್ನೊಡನೆ ಯುದ್ಧಕ್ಕೆ ಹೋಗಬೇಕಾಗಿದೆ. ಎಲ್ಲಿದೆ ನನ್ನ ಸುದರ್ಶನ? ಈಗಾಗಲೇ ನನಗೆ ತಾಕೀತು ಮಾಡಿದ್ದ. ಸಣ್ಣ ಪುಟ್ಟ ಕೆಲಸಕ್ಕೆ ನನ್ನನ್ನು ಕರೆಯಬಾರದು ಎಂದು ಹೇಳಿ ಹೋಗಲಿ ಬಿಡಿ. ನನ್ನಲ್ಲಿ ಆಯುಧಗಳಿಗೆ ಭರವಿದೆ. ಪರ್ವತಗಳನ್ನೇ ಕುಟ್ಟಿ ಪುಡಿ ಮಾಡಬಲ್ಲ ಕೋಮಾನಿಕೆ ಎಂಬ ಧರೆ ಇದೆ. ಪರ್ವತಗಳನ್ನೇ ಪುಡಿ ಮಾಡಬಲ್ಲ ಆ ನನ್ನ ಧರೆಗೆ ಒಂದೆರಡು ರಾಕ್ಷಸರನ್ನು ಕೊಲ್ಲುವುದಕ್ಕೆ ಅಸಾಧ್ಯ. ಇರಲಿ, ಆ ಕೋಮಾನಿಕೆ ಗದೆಯನ್ನೇ ನಾನು ಧರಿಸುತ್ತೇನೆ. ಇನ್ನು ಶಾಂತ ಎಂಬ ಧನಸ್ಸು ಇದೆ. ಅವೆರಡರನ್ನು ಧರಿಸಿ ಗರುಡನ ಮೇಲೆ ಸಾಲದ ಪಾಣಿಯಾಗಿ ಲೋಹಾವತಿ ಎತ್ತ ಕಡೆಗೆ ತೆರಳುತ್ತೇನೆ. ನಾನು ಈಗ ಬಂದಿದ್ದೆ ಈ ಲೋಹಾವತಿ. ನಾನು ಬಂದ ವಿಚಾರ ಆ ವೈರಿಯ ಗಮನಕ್ಕೆ ಬರಬೇಕಲ್ಲ. ಹಾಗಾಗಿ ನಾನು ಈಗ ಪಾಂಚಜನ್ಯವನ್ನು ಮೊಳಗಿಸುತ್ತೇನೆ. ಸಂಕಲನ ಕೇಳಿಸ್ತಾ ಇದೆ. ಯುದ್ಧಕ್ಕೆ ಆಹ್ವಾನವನ್ನು ನೀಡುವುದಕ್ಕೆ ಬಂದ ಹಾಗೆ ಉಂಟು. ಈ ಶತ್ರುವನ್ನು ಎದುರಿಸುವುದಕ್ಕೆ ರಥಾರೂಢನಾಗಿ ಹೋಗ್ತೇನೆ. ಬಂದೆಯ ಮಸಿವನ್ನ ಹೌದು, ನಿನ್ನ ಕಣ್ಣಾಕ್ಷಣ ನಿನ್ನ ಬಣ್ಣವೇ ನನ್ನನ್ನು ಆಕರ್ಷಿಸಿದ್ದು. ಅದಾದಿ ಉದ್ಗಾರ ಮಸಿವರ್ಣ ಹಕ್ಕಿಯನ್ನ ಏರಿಕೊಂಡಿದ್ದು. ಎರಡು ದಿಕ್ಕವನ್ನು ತಾಕಲಾಡಿದಾಗ ಉಂಟಾಗುವ ಭೀಕರ ಸ್ವರದಂತೆ ಶಬ್ದನಾಮದಿಂದ ಸ್ವರವನ್ನು ಹರಡಿಸಿದ್ದು. ಹೌದು, ಆಧಾರವನ್ನ ನೋಡಿದ್ರೆ ನೀನು ಆ ಕಪಟ ನಾಟಕ ವೈಕುಂಠವಾಸಿ ವಿಷ್ಣುವೇ ಇರಬೇಕೋ ಏನು? ನೀನು ವಿಷ್ಣುವೇ ಏನು? ಹೆದರಿಕೆಯ ನೀನು ಅಲ್ಲ, ನೀನು ಬರಬಹುದೆಂದು ಭಾವಿಸಿದ್ದೆ. ಹಾಗೆ ಬರಬೇಕೆಂದು ನಿರೀಕ್ಷಿಸಿದ್ದೆ. ಯಾಕೆ ಹೇಳಿ? ದೇವತೆಗಳು ನನ್ನಿಂದ ಸೋತು ಹೋದರು. ಇಲ್ಲ ಸಲ್ಲ ತನ್ನ ಹೇಳಿ ನಿನ್ನ ಹತ್ರ ದೂರ ಹೇಳ್ತಾರೆ. ನೀನು ಸುಮ್ಮನೆ ಅಲ್ಲಲ್ಲ, ದೇವತೆಗಳ ಪಕ್ಷಪಾತಿ. ಬರಬಹುದು ಎಂದು ಪಕ್ಷಪಾತಿ ದೇವತೆಗಳ ಇರಬಹುದು. ಅದು ದೇವತೆಗಳ ಗಮನಕ್ಕೆ ನಿಲ್ಲುವಂತ ಸತ್ಯ ತಾನೆ.
ಅದನ್ನು ನಾನು ವಶಪಡಿಸಿಕೊಳ್ಳಬೇಕು, ನಾನು ಅದರ ಅಧಿಕಾರಿಯಾಗಬೇಕೆನ್ನುವುದು ಇತ್ತು ಮನಸ್ಸಿನಲ್ಲಿ. ಈಗ ಒಳ್ಳೆದಾಯ್ತಲ್ಲ, ನೀರಾಗಿ ಬಂದಿಲ್ಲ. ಹುಡುಕುವ ಬಳಿ ಕಾಲಿಗೆ ತೊಡಗಿದಂತೆ, ಸಿಂಹದ ಗವಿಗೆ ಜಿಂಕೆ ಬಳಿ ತಾನಾಗಿ ಬರುವಂತೆ, ಬೇಟೆಗಾರನ ಬೆಲೆಗೆ ಬೇಟೆ ತಾನಾಗಿ ಬಿದ್ದಂತೆ ಈ ಲೋಹಾವತಿಗೆ ನೀರಾಗಿ ಬಂದೆಯಲ್ಲ, ನನಗೆ ಒಳ್ಳೆ ಜಯ. ಒಂದೇ ಒಂದು ಬಾಣದಿಂದ ನಿನ್ನನ್ನು ಕೊಲ್ಲಬಲ್ಲೆ. ಹರದ ಬರಬಲ ನನ್ನಲ್ಲಿ ಉಂಟು. ನನ್ನಲ್ಲಿ ಬರಬಲ ಇರುವಾಗ ನಿನಗೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಕೇಳ್ತಾ ಇದ್ದೇನೆ, ಯಾಕೆ ನೀನಾಗಿ ಇಲ್ಲಿಗೆ ಬಂದು ಮೂಗನ್ನು ಎಳೆದರೆ ಮುಖ ಬರ್ತದೆ, ಹಾಗೆ ಆ ದೇವತೆಯ ಮುಖವಾಗಿ ಬಂದವಲ್ಲ, ಏನು ಕಾರಣ ಅದನ್ನು ಹೇಳಿ. ಎಲ್ಲ ದೂತ ನೀನೇನೋ ಆ ಶತ್ರು ಪ್ರಸೋದನ. ಹೌದು, ನಾನೇ. ಅದಕ್ಕೆ ಇಷ್ಟು ಸೊಕ್ಕಿನ ಮಾತನಾಡುತ್ತಿದ್ದೀಯ. ಓಹೋ, ನೀನಾಗಿ ಬಂದೆ ಎಂದು ನನಗೆ ಹೇಳ್ತಿದ್ದೀಯಲ್ಲ. ಹೌದು, ನಾನಾಗಿ ಬಂದದ್ದಲ್ಲ. ಹೌದು, ನಾನೇ. ನನಗೆ ಆಮಂತ್ರಣ ನೀಡಿಲ್ಲ, ಲೋಕಕ್ಕೆ ಬಾ. ನಿನ್ನ ಕೆಟ್ಟ ಕೃತ್ಯಗಳೇ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಿತ್ತು. ಏನಾಯ್ತು? ನೀನು ಎಷ್ಟು ಮಹಾ ಶ್ರೇಷ್ಠ ವ್ಯಕ್ತಿತ್ವವುಳ್ಳವನು ಎಂದು ನಾನು ತಿಳಿದುಕೊಂಡಿದ್ದೆ. ಆದ್ರೆ ಅದೆಲ್ಲ ನೀನು ಈಗ ಸುಳ್ಳಾಗಿಸಿದ್ದೀಯ. ಯಾಕೆ? ಹರನ ವಲವನ್ನು ಎಷ್ಟು ಸಾಧನೆ ಮಾಡಿ ನೀನು ಗಳಿಸಿದವನು. ಹೌದು, ಅದನ್ನು ನೀನು ಜಗತ್ ಕಲ್ಯಾಣಕ್ಕೆ ಉಪಯೋಗಿಸಬಹುದಿತ್ತು. ಆದರೆ ಆ ವರವನ್ನು ದುರುಪಯೋಗಪಡಿಸಿಕೊಂಡಿದ್ದೀಯ. ನನ್ನ ದೈತ್ಯ ಕುಲವನ್ನೇ ಉದ್ಧರಿಸಿದ್ದೇನೆ, ಉಗ್ರಕ್ಕೆ ಏರಿಸಿದ್ದೇನೆ. ಓಹೋ, ನಿನ್ನ ಸ್ವಾರ್ಥಕ್ಕೋಸ್ಕರ ಆ ವರವನ್ನು ನೀನು ಉಪಯೋಗಿಸಿಕೊಂಡಿದ್ದೀಯ. ಹಾಗಾಗಿ ನೀನೀಗ ಶತ್ರುವಿಗೆ ಸಮಾನನಾಗಿ ನನ್ನ ಎದುರಿಗೆ ನೀನು ವರ್ತಿಸುತ್ತಿದ್ದೀಯ. ನಿನ್ನನ್ನು ನಾನು ಇಷ್ಟಕ್ಕೆ ಸುಮ್ಮನೆ ಬಿಡಲಾರದು. ನಾನು ಧರ್ಮದ ಪಕ್ಷಪಾತಿ, ದೇವತೆಗಳ ಪಕ್ಷಪಾತಿಯಲ್ಲ. ಇರಬಹುದು. ಅಧರ್ಮದಲ್ಲಿ ನಡೆಯುವುದು ಎಂದಿಗೂ ಬದುಕುವ ಹಾಕಿಲ್ಲ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ನೋಡು, ಒಳ್ಳೆಯ ಮಾತುಗಳನ್ನು ಆಡುತ್ತಿದ್ದೇನೆ. ಹೇಳು, ಜಗತ್ತಿನಲ್ಲಿ ಒಂದು ನಿಯಮ ಇದೆ. ಬೆಂಕಿ ಮೇಲ್ಮುಖವಾಗಿ ಪ್ರಜ್ವಲಿಸುತ್ತದೆ, ನೀನು ಕೆಳಮುಖವಾಗಿ ಹರಿಯುತ್ತಿದೆ. ಅದು ಒಂದು ಜಗತ್ ನಿಯಮ. ಹಾಗೆ ದೇವತೆಗಳು ಸ್ವರ್ಗದಲ್ಲಿ ವಾಸಿಸಬೇಕು, ಮಾನವರು ಭೂಲೋಕದಲ್ಲಿ, ಅಧೋಲೋಕದಲ್ಲಿ ಧನರು. ಇದು ಲೋಕದ ನಿಯಮ. ಆ ನಿಯಮವನ್ನೇ ನೀನು ಅತಿಕ್ರಮಿಸಿದ್ದೀಯ, ಸ್ವರ್ಗವನ್ನು ಆಕ್ರಮಿಸಿದ್ದೀಯ, ದೇವತೆಗಳನ್ನು ಹಿಮ್ಮೆಟ್ಟಿಸಿದ್ದೀಯ. ಹಿರಿಯರಾದ ನಮಗೆ ಸಿಗಬೇಕಿತ್ತು ಆ ಸ್ವರ್ಗ. ನೋಡು, ಒಳ್ಳೆಯ ಮಾತನ್ನು ನನ್ನ ಮಾತನ್ನು ನೀನು ಕೇಳು. ಈಗಲೂ ಕಾಲ ಮಿಂಚಿಲ್ಲ. ನೀನು ಶರಣರಾದರೆ ನಾನು ನಿನ್ನನ್ನು ಕೊಲ್ಲುವುದಿಲ್ಲ. ನೀನು ಸ್ವರ್ಗವನ್ನು ದೇವತೆಗಳಿಗೆ ನಿಲ್ಲಿಸಿ. ಶರಣಾಗ ಪ್ರಶ್ನೆ ಇಲ್ಲ. ಇಲ್ಲದಿದ್ದರೆ ನಿನಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕಾಗುತ್ತದೆ. ನೀನು ನನಗೆ ಶಾಸ್ತಿ ಮಾಡುವ. Thank you.
ವರವನ್ನು ಪಡೆದಿದ್ದೇನೆ. ಈಗ ವರಬಲದಿಂದ 3 ಲೋಕದಲ್ಲಿಯೂ ನನಗೆಂದರೆ ಯಾರಿಲ್ಲ. ಹೀಗಿರುವ ನೀನು ನನ್ನ ಕೇಳಿದ ಅಕ್ಷರ ಕೊಡುವುದಕ್ಕೆ ನಾನೇನು ರಣಹೇಳಿಯೇ? ಅದು ಅಲ್ಲ, ಆ ದೇವತೆಗಳಿಂದ ಓಡಿ ಹೋಗುವ ಪಲಾಯನ ಕಾಲವು ನಾನಲ್ಲ. ಬಿಡು, ಇನ್ನು ಶರಣಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಿನಗೆ ಸ್ವಾತಂತ್ರ್ಯ ಒಪ್ಪಿಸುವುದೂ ಇಲ್ಲ. ನಿನ್ನನ್ನು ಒಂದೇ ಒಂದು ಬಾಣದಿಂದ ಹೊರಡಿ ಉರುಳಿಸಬಲ್ಲ. ಆದರೆ ನಿನ್ನ ಪ್ರಾಣವನ್ನು ಉಳಿಸಿಕೊ. ಉಳಿಬೇಕಾದ್ರೆ ಓಡಿ ಹೋಗಿ ನಿನ್ನ ಕ್ಷೀರ ಸಾಗರಕ್ಕೆ ಮುಚ್ಚಿ ಮಾಡಿ ಎಲ್ಲ ನೀಚನೆ. ಏನಂದ್ರೆ ರಣ ಹೇಳಿ ಅಂತ ಹೇಳ್ತಿದೀಯಲ್ಲ, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ನನ್ನನ್ನು ಯಾರಿಗೆ ಗೊತ್ತಿದೆ? ನಾನು ಅನೇಕ ದುಷ್ಟ ದಾನಗಳನ್ನು ಸಂಹರಿಸಿದವನು, ಅನೇಕ ಯುದ್ಧಗಳನ್ನು ಮಾಡಿ ಎದುರಿಸಿದವನು. ನನ್ನ ಬಾಣವಂತಕ ಅಸುರಾಂತಕ ಎಂಬ ಬಿರುದನ್ನು ಪಡೆದವನು. ನನ್ನ ಎದುರಿಗೆ ಇಂತಹ ಮಾತುಗಳನ್ನು ಆಡ್ತಿದ್ದೀಯ. ಅದರ ದಾರಿಯಲ್ಲಿ ನಡೆಯುವನಿಗೆ ಎಂದಿಗೂ ಬದುಕುವ ಹಕ್ಕಿಲ್ಲ. ನಾನು ಸುಮ್ಮನೆ ದೇವತೆಗಳಿಗೆ ಸ್ವರ್ಗವನ್ನು ಒಪ್ಪಿಸಿ ನೀನು ನನಗೆ ಶರಣಾಗತನಾಗು. ಸಾಧ್ಯವೇ ಇಲ್ಲ. ಇಲ್ಲವಾದರೆ ನೋಡೋಣ, ಯುದ್ಧವನ್ನು ಮಾಡಿ ನೋಡಿದ್ದೀರ, ಯುದ್ಧದಲ್ಲಿ ನಾನು ಜಯವನ್ನಾಗಿ ಸಾಧಿಸಿದೆ. ಇಷ್ಟು ಹೇಳಿದನಲ್ಲ ಈ ಹರಿ, ನಾನು ಹೊರಟ ಒಂದೇ ಪೆಟ್ಟಿಗೆ ಕೊಳಗುಳದಲ್ಲಿ ಬಿದ್ದ. ನಾನು ಹೊಡೆದ ರಭಸಕ್ಕೆ ಆ ಗರುಡನ ಮೇಲೆ ಬೋಗಲಾಗಿ ಬಿದ್ದಿದ್ದಾನೆ. ಆ ಗರುಡನಾದರೂ ಇವರನ್ನು ಉಳಿಸುವುದಕ್ಕಾಗಿ ರಭಸದಿಂದ ಹೊತ್ತುಕೊಂಡು ಓಡಿ ಹೋಗುತ್ತಿದ್ದಾನೆ. ಹಾಗಾಗಿ ಹೋಗಿ ನನಗೇನು, ಗರುಡ ಹಾರುವ ರಭಸಕ್ಕೆ ಶರದಿಯನ್ನು ದಾಟುವಾಗ ಇವ ಬಿದ್ದೇ ಬೀಳ್ತಾನೆ. ಇವನ ಅವಸಾನ ಹೀಗೇ ಇರಬೇಕು. ಈಗಲೂ ಬೀಳುವ ಮರಕ್ಕೆ ಕೊಡಲಿಕ್ಕೆ ಹತ್ತಬೇಕಾಗ್ತದ. ಹಾಳಾಗಿ ಹೋಗ್ತೇವೆ. ಈಗ ಹರಿಯನ್ನೇ ಗೆದ್ದವ ನಾನು. ಗರುಡಾಂತಕ ಅಸುರಾಂತಕ ಎಂದು ಕೊಂಡಾಡಿಕೊಂಡ ಈ ಹರಿಯನ್ನೇ ಮೆಟ್ಟಿ ನಾನು ಗೆದ್ದಿದ್ದೇನೆ. ಇನ್ನು ಈ 3 ಲೋಕದಲ್ಲಿಯೂ ನನಗೆ ಯಾರಿಲ್ಲ. ನಾನೀಗ 14 ಲೋಕದ ಒಡೆಯ. ಆಹಾ, ಈ ವಿಚಾರವನ್ನ ಇಡೀ ಊರಿಗೆ ತಿಳಿಯುವ, ಲೋಕಕ್ಕೆ ತಿಳಿಯುವಂತೆ ವಿಜಯೋತ್ಸವವನ್ನು ಆಚರಿಸ್ತೇನಂತೆ. ವಿಜಯೋತ್ಸವವನ್ನು ಆಚರಿಸ್ತೇನೆ. ಅಯ್ಯಯ್ಯೋ, ಏನು ಮಾಡಿದ್ರಿ? ಶಕ್ತಿ ಅಯ್ಯಯ್ಯೋ, ಏನು ಮಾಡಲಿ? ಆ ದುಷ್ಟ ದಾನವನಾದ ಶತ್ರು ಪ್ರಚೋದನೆಯೊಡನೆ ಹೋರಾಡಿ ನಾನು ಸೋತೆನಲ್ಲ. ಆ ಗರುಡ ನನ್ನನ್ನು ಈ ವೈಕುಂಠಕ್ಕೆ ಸುರಕ್ಷಿತವಾಗಿ ಹೊತ್ತು ತಂದಿದ್ದಾನೆ. ಅವನಿಗೆ ನಾನು ಮೊದಲು ಕೃತಜ್ಞನಾಗಿರುತ್ತೇನೆ. ಇಲ್ಲದಿದ್ದರೆ ಏನಾಗುತ್ತಿತ್ತೋ ಏನು. ಅಂತೂ ಇಲ್ಲಿ ನನ್ನ ಸೋಲು ನನಗೆ ಅನಿವಾರ್ಯವೇ ಆಗುತ್ತಿದೆ. ಹೊಯ್, ನಾನೀಗ ಹೇಳಿದ್ದು ಆ ಸುದರ್ಶನಿಗೆ ಕೇಳಿಸೋ ಇದೆ. ನನ್ನ ಸ್ವರ ಗಟ್ಟಿಯಾಗಿ ಬಂದಿದೆಯಾ? ಇಲ್ವಲ್ಲ, ಕೇಳಿಸ್ತಿಲ್ಲ ಇರ್ಬೋದು. ಸುದರ್ಶನ ಬರುತ್ತಿಲ್ಲ.
ಹಾಗಾದ್ರೆ ಈಗ ಏನ್ ಮಾಡ್ತೇನೆ ನೋಡಿ. ಅಯ್ಯಯ್ಯೋ ಏನು ಮಾಡಲಿ, ಆ ಶತ್ರು ಪ್ರಸೂರನೊಡನೆ ಹೋರಾಡಿ ನಾನು ಸೋತೆ ಹೋದೆ. ಜಗತ್ತಿನ ಮಾನ ಹೋಯ್ತು, ಈ ವೈಕುಂಠದ ಮಾನವೇ ಹೋಗಲ್ಲ. ಏನು ಮಾಡಲಿ, ಏನು ಮಾಡಲಿ. ಚಿಕ್ಕನ ಪಿತನ ನೋಡಿದ್ಯೋ? ಈಗ ಕರೆ ಬರುವುದು, ಇನ್ನೊಂದು ಗಳಿಗೆಯಲ್ಲಿ ಕರೆ ಬರಬಹುದೆಂಬ ನಿರೀಕ್ಷೆಯಲ್ಲಿ ನಾನಿದ್ದೆ. ನಿರೀಕ್ಷೆಯಾಗಿಯೇ ಉಳಿಯಿತು. ನೀನು ಸಣ್ಣ ಪುಟ್ಟ ಕಾಲಕ್ಕೆಲ್ಲ ಕರೆಯಬಾರದು ಎಂದು ಹೇಳಿದ್ಯಲ್ಲ ಮಾರಾಯ. ಶ್ರೀಹರಿ, ನಿಮ್ಗೆ ಲಕ್ಷ್ಮಿ ಅನ್ನೋದ್ರಲ್ಲಿ ತಿಳಿಸಿ ಹೋಗ್ಲಿಕ್ಕಾಗ್ತದೆ, ನನ್ನಲ್ಲಿ ಹೇಳಿಕ್ಕಾಗ್ಲಿಲ್ಲ. ನಿನ್ನ ನಿರಾಕರಿ ಇರ್ಬೋದು. ನಾನೊಬ್ಬನೇ ಸುದರ್ಶನನ ಹಂಗಿಂದ ಹೋಗ್ತೇನೆ, ಅವನೊಡನೆ ಕಾದಾಡ್ತೇನೆ, ಸುದರ್ಶನ ಅಹಂಕಾರವನ್ನು ಮುರಿತೇನೆ ಎಂಬ ಅಹಂಕಾರ ಮೇಲೆ ಅಲ್ವಾ? ಇದು ಸಣ್ಣ ಪ್ರಕರಣ ಅಲ್ವಾ? ಈಗ ಏನಾಯ್ತು? ಮುಖಕ್ಕೆ ಆಯಿತು ಮಂಗಳಾರತಿ ಅಲ್ವಾ? ಏನ್ ಮಾಡಿ ನಿನ್ನಿಂದ ನನ್ನ ವೈಕುಂಠದ ಮರ್ಯಾದೆ ಹೋಯ್ತು. ನಿನಗೆ ವೈಕುಂಠದ ಮೇಲೆ ಅಷ್ಟು ಅಭಿಮಾನ. ಮತ್ತೆ ನಾನಿಂದ ವೈಕುಂಠ ಅದು ಮರ್ಯಾದೆ ಹೋಯ್ತಲ್ಲ, ಏನ್ ಮಾಡಲಿ? ನೋಡು, ನನ್ನನ್ನ ಪರಾಕ್ರಮಿ ಇದ್ದಾಗ ವೈಕುಂಠದ ಮರ್ಯಾದೆ ಹೋಗ್ಬಿಡ್ತೇನೆ ನಾನು. ನೋಡು, ಲಕ್ಷ್ಮಿ ಅಮ್ಮನವರಿಗೆ ಇನ್ನಾದ್ರೂ ತಿಳಿಸಿ ಹೇಳು, ನಾನು ಎಷ್ಟು ಪರಾಕ್ರಮಿ ಎಂಬುದನ್ನು. ಹೌದಯ್ಯ, ನಿನ್ನ ಯೋಗ್ಯತೆ ಚೆನ್ನಾಗಿ ಅಳಿತಿದ್ದೇನೆ. ನೀನು ಮೂಕಾರ ಮಾತ್ರ ಸಮ್ಮತಿಸಿದ್ರೆ ಸಾಕು. ಹೋಗಿ ಏನ್ ಮಾಡ್ತಾನೆ ಗೊತ್ತುಂಟಾ? ಸುಡುವೆನು. ನೋಡು, ನಿನ್ನ ಸ್ಥಾನದಲ್ಲಿ ಅಪ್ಪಣೆಯನ್ನೆಲ್ಲ ಕೊಡುವ ಯೋಗ್ಯತೆಯನ್ನು ನೀನು ಕಳ್ಕೊಂಡ್ಬಿಟ್ಟು ನೀನೇ ಸೋಲು ಬಂದಿದ್ದೆ. ಬೇಡ, ಆದ್ರೆ ದಾನವನಿಗೆ ಮರಣವರ ಉಂಟು. ಯಾರು ವರ್ಗದ ಇದ್ರೇನು ನಮ್ಗೆ ಬಲಿಷ್ಠರಾಗಿದ್ದಾನೆ ಆತ. ನೀನು ಹುಂಕಾರ ಮಾತ್ರ ಸಮ್ಮತಿಸಿದ್ರೆ ಸಾಕು. ನಾನು ಹೋಗಿ ಏನ್ ಮಾಡ್ತೇನೆ ಗೊತ್ತುಂಟ? ಏನ್ ಮಾಡ್ತೀಯ? ಅವನ ವರಗಳನ್ನು ಹೇಳಿದ್ದೇನೆ ನೀನು. ಇಂಥ ವರವನ್ನು ಕೊಟ್ಟು ಈ ಜಗಕ್ಕೆ ಹಾನಿಯನ್ನು ಎಸಗಿದ ಆ ಹಣವನ್ನು ಬಂದವರು ನಾವು ಹೌದೇ? ಅಷ್ಟೇ ಏಕೆ? ಆ ಭಯವನ್ನು ಮುಟ್ಟಿ ಬಂದವರು ನಾವು ಬಿಡೋದಲ್ಲ, ಕಾಡಲ್ಲಿ ಏನು ತ್ರಿವಿಕ್ರಮಿ ನೀನು? ಅಷ್ಟೇ ಏಕೆ? ಎಲ್ಲರ ಪ್ರಾಣವನ್ನು ಕೊಂಡೊಯ್ತಾನಲ್ಲ, ಆತನೇ ಬರಲಿ, ಅವನನ್ನು ಬಿಡುವುದಿಲ್ಲ. ನನ್ನ ಯುದ್ಧ ವೈಖರಿ ಹೇಗೆ ಗೊತ್ತುಂಟಾ? ಸುತ್ತೇನೆ, ಜನರನ್ನೇ ಸುತ್ತೇನೆ. ನಾನು ಯುದ್ಧಕ್ಕೆ ನಿಂತೇನೆ ಅಂದರೆ ಸಪ್ತ ಸಮುದ್ರಗಳು ಕೊತ ಕೊತನೆ ಕುಡಿತಾರೆ, ಅಷ್ಟ ದಿಗ್ಗಜಗಳು ನುಗ್ಗಿ ಬರುತ್ತಾರೆ, ಭೂಮಿಯೇ ಬಾಯಿ ಮುಗಿತ ಬೀಳ್ತಾರೆ, ಬಹಳ ಪುಡಿ 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 ಮಾಡ್ತೇನೆ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಹೇಳಿದ್ದು ನಾನು. ಮತ್ತೆ ಛೇ, ಹೇಳಬಾರ್ದಿತ್ತು ನಾನು. ಎಂತ ಹೇಳಿ? ಹಾಗೆ ಹೇಳಿದ್ದೀಯ. ಆಡದೆ ಮಾಡುವವನು ರೂಢಿಯಾದ ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡಿಯೂ ಮಾಡದವನು ಅಧಮನು. ನೀನೀಗ ಆಡಿಬಿಟ್ಟಿದ್ದೀಯ. ಆಡಿ ಮಧ್ಯಮನಾದ ಒಳ್ಳೆತಲ್ಲ. ಹೌದೇ? ಹಾಗಾಗಿ ನೀನೀಗ ಅಪ್ಪಣೆ ಕೊಡಬೇಡ, ನನ್ನ ವೈಕುಂಠದ ಮರ್ಯಾದೆಯನ್ನು ಕಾಪಾಡಿ. ನಾವು ಈ ಹರಿಕಾರರ ಕೆಲಸ ನೀನಿಗೆ ಆಗ್ತದೆ ಎಂದು ಇಡೀ ಜಗತ್ತನ್ನೇ ನನ್ನೂ ಮಾಡುತ್ತದೆ. ಆಗಲಿ, ನೀನು ವಿಜಯೋತ್ಸವವನ್ನು ಆಚರಿಸಬೇಡಿ. ನಾನು ನಿನಗೆ ಅಭೂತಪೂರ್ವ ಸಮ್ಮಾನ ನೋಡು, ಅಂತಿಂತ ಸಮ್ಮಾನ ಆಗ್ಬಾರ್ದು. ಇಲ್ಲೇ ಯಾರು ಮಾಡಿದ್ರು
ನೀನು ಗೆಲ್ಲುವುದು ಹೆಚ್ಚು, ನಾನು ನಿನಗೆ ಸನ್ಮಾನಿಸುವುದು ಹೆಚ್ಚು. ಆಗಲಿ, ನಿನಗೆ ನಾನು ಸನ್ಮಾನಿಸುತ್ತೇನೆ. ಒಂದು ಕಾರ್ಯಕ್ರಮವನ್ನೇ ಏರ್ಪಡಿಸೋಣ. ಆಗಲಿ, ಆ ವರ ಕೊಟ್ಟ ಆ ಶಂಕರನನ್ನೇ ಕರೆಸಿದ್ದೇವೆ. ಹೌದು. ಹೋಗಿ ಹೋಗಿ ನೀನು ಅವನಿಗೆ ಹೇಳಿರ್ತೀಯಲ್ಲ, ಎಂತ ಅವನಂತ ನಿನಗೇ ಗೊತ್ತು. ಅವನು ಸ್ವಯಂವರ ಕಾಲದಲ್ಲಿ ನೀನು ಬಂದದ್ದೇ ಹೊತ್ತಿಗೆ ವಾಹನ ಮಾಲಿಕೆಯನ್ನು ಬಂದರೆ ನೀನು ವಾಹನವನ್ನು ಹೊರಗೆ ನಿಲ್ಲಿಸಬೇಕಿತ್ತ ಬೇಡುವ ಗರುಡ ವಾಹನನಾಗಿ ತಂದಿದ್ದೀನಿ. ಅವನೇನು ಮಾಡಿದ, ಗಗಚಾಮ ಮರವನ್ನು ಹಾವನ್ನು ಸುತ್ತಿಕೊಂಡಿದ್ದ. ಗರುಡನಿಗೂ ಹಾವಿಗೂ ವೈರ. ಹಾವು ಏನ್ ಮಾಡ್ಬೇಕು, ಬೇರೆ ಓಡಿ ಹೋಗಿ ಗರುಡನನ್ನು ಕಂಡು. ಆಗ ಅವನೇನಾದ, ದಿಗಂಬರನ. ಹೌದಾ? ಬೇಕಿತ್ತಲ್ಲ ಅವನ. ಹಾಗಿದ್ರೆ ಅವ ಬೇಡ ಅಂತೀಯಲ್ಲ. ಅವನು ಬೇಡ. ಹಾಗಿದ್ರೆ ಸೃಷ್ಟಿಕರ್ತ ಬ್ರಹ್ಮನನ್ನು ಕರೆದ ಅವನ ಆಗ್ಬೋದು. ಯಾಕೆ ಗೊತ್ತಾ, ಎಲ್ಲ ಯಜ್ಞ ಯಾಗಾದಿಗಳಲ್ಲಿ ಬ್ರಹ್ಮನಿಗೆ ಒಂದು ಸ್ಥಾನ ಉಂಟು. ತಪ್ಪಿದ್ರೆ ಅವನು ತಿದ್ದುತ್ತಾನೆ ಅಂತ. ಆದ್ರಿಂದ ಬ್ರಹ್ಮ ಆಗ್ಬೋದು. ಆಗಲಿ, ಆಗಲಿ, ನೀನು ಹೋಗಿ ಬಾ. ನಿನಗೆ ಜಯ ಲಭಿಸಲಿ. ಹೋಗ್ತೇನೆ. ವೈಕುಂಠದಿಂದ ಹೊರಟವನು ನೇರವಾಗಿ ಬಂದದೆ ಪಾತಾಳ ಲೋಕಕ್ಕೆ. ಅಬ್ಬಾ, ಇದೇ ಶತ್ರು ಪ್ರಸೂದನನ ಕೋಟೆಯೋ. ಪೂರ ಲೋಹದಿಂದಲೇ ಭದ್ರಪಡಿಸಿಕೊಂಡಿದ್ದಾನೆ. ಲೋಹ ಎನ್ನುವುದು ಭೂಮಿ ಒಳಗಿನ ಖನಿಜ ಸಂಪತ್ತು. ಯಾರಿಗೂ ಅದರ ಮೇಲೆ ಅಧಿಕಾರವಿಲ್ಲ. ರಕ್ಷಿಸುವ ಅಧಿಕಾರ ಎಲ್ಲರಿಗೂ ಉಂಟು. ಆದರೆ ಇವರು ತನ್ನೊಬ್ಬರ ಸ್ವಾರ್ಥಕ್ಕಾಗಿ ಇಡೀ ಲೋಹ ಖನಿಜವನ್ನು ಉಪಯೋಗಿಸಿಕೊಂಡಿದ್ದಾರೆ. ದೊರೆಯಾಗಿ ನಡೆಯುತ್ತಿದ್ದಾನೆ. ಇದನ್ನು ಈಗ ಭೂಮಿಗೆ ಕಳಿಸಬೇಕಲ್ಲ, ಆಶ್ರಯಾಸವನ್ನು ಬಿಟ್ಟಿದ್ದೇನೆ. ಲೋಹವೆಲ್ಲ ಕಡೆಗೆ ಯಥಾಸ್ಥಾನವನ್ನು ಸೇರಿಕಲ್ಲ. ಇನ್ನು ಆ ಶತ್ರು ಪ್ರಪಟ್ಟನೆ ಬಯಲಾಗಿ ಶತ್ರು ಪ್ರಸೂದನ ಬಾಲ ಎಲ್ಲಿ ಹೋಗ್ತಾನೆ ನೋಡ್ತೇನೆ. ಆಶ್ಚರ್ಯ, ಪರಮಾಶ್ಚರ್ಯ. ಏನು ಕೇಳುತ್ತಿದ್ದೇನೆ, ಇಡೀ ನಮ್ಮ ಊರೇ ಹತ್ತಿಕೊಂಡು ಉಳಿಯುತ್ತಿದೆ ಅಂತ. ದೇವ ದಾನವರಲ್ಲಿ ನನಗೆ ಯಾರು ಶತ್ರುಗಳೇನು? ಅಷ್ಟೇ ಅಲ್ಲ, ಈ ವೈಕುಂಠವಾಸಿ ವಿಷ್ಣುವನ್ನೇ ಗೆದ್ದ ಮೇಲೆ ನನಗೆ ಯಾರು ಶತ್ರುಗಳಿಲ್ಲ. ಹಾಗಿದ್ದ ಮೇಲೆ ಈ ಹೊಸ ಶತ್ರು ಎಲ್ಲಿಂದ ಹುಟ್ಟಿಕೊಂಡ? ಏನೇ ಇರಲಿ, ಈ ಹೊಸ ಶತ್ರುವನ್ನು ಎದುರಿಸುವುದಕ್ಕಾಗಿ ಕರಾಯುಧವನ್ನು ಹಿಡಿದು ಹೊರಡುತ್ತೇನಂತೆ. ಎಲ್ಲ ಆರು We
ಅಲ್ಲ ನೀನು ನಾನು ಊರಿಗೆ ಬೆಂಕಿ ಬಿಟ್ಟೆ ಹಾಕಿನಿಂದ ಹೇಳಿದೆ. ನೋಡು, ಒಂದು ಯುದ್ಧ ಆಗಬೇಕಾದ್ರೆ ಅದಕ್ಕೊಂದು ಕಾರಣ ಬೇಕು. ಹೆಣ್ಣು ಹೊನ್ನು ಮಣ್ಣು ಅಧಿಕಾರದ ಆಸೆ, ಈಗ ಯಾವ್ದಾದ್ರೂ ಒಂದು ಕಾರಣ. ನಮ್ಮಲ್ಲಿ ಅಲ್ಲಿ ಯಾವ ಕಾರಣವೂ ಇಲ್ಲ. ಈಗ ನಾನೇ ಗೆದ್ದೆ ಅಂತ ಇಟ್ಟುಕೋ, ನಿನ್ನಲ್ಲಿ ರಾಜ್ಯವಿಲ್ಲ. ಇಲ್ಲ ನೀನೇ ಗೆದ್ದೆ ಎಣಿಸಿಕೋ, ನನ್ನ ರಾಜ್ಯ ಹೀಗಿರುವ ಸುಮ್ಮನೆ ನಮ್ಮಲ್ಲಿ ಜಗಳ ಯಾಕೆ ಹೇಳಿ? ಮುಂದೆ ಅಲ್ಲ, ಒಂದು ಕೆಲಸ ಮಾಡುವ, ಒಂದು ನಿರ್ದೇಶನ ಮಾಡಿಕೊಳ್ಳುವಲ್ಲ. ನೆನಪಿಸ್ತಲ್ಲ ಏನು ಯಾರಿಗೆ ಈಶ್ವರ ನಿರ್ದೇಶನ ಆಗ್ತಿಲ್ಲ. ಅಲ್ಲ, ಮದುವೆ ಮಾಡಿದ್ದಾರೆ, ಅವಳನ್ನ ನಿನಗೆ ಕೊಟ್ಟು ಮದುವೆ ಮಾಡುವ, ಸಂಬಂಧವನ್ನು ಮಾಡಿಕೊಂಡು ಬಿಡುವ. ಇಷ್ಟವರೆಗೆ ಯಾಕೆ ಮಾಡಲಿಲ್ಲ? ಏನ್ ಮಾಡುವ ಹೇಳು? ನನ್ನ ಒಂದೇ ಹಠ, ಸ್ವಜಾತಿಯ ಹುಡುಗ ನನಗೆ ಬೇಡ. ಹೌದಾ? ಒಪ್ಪಿಗೆ ಕೊಟ್ಟಿದ್ರೆ ಇಷ್ಟು ಒಪ್ಪಿಗೆ ಸ್ಪರ್ಧದ ವರ್ಗ ಸಾಧನಂತ ಹುಡುಗರ ನಿಲ್ತಾ ಇದ್ರು. ಏನ್ ಮಾಡಬೇಡ, ಅವಳಿಗೆ ಬೇರೆ ಬೇಕಾದ್ರೆ ಈಗ ನೀನಾಗ್ಬೋದು. ಸ್ವಜಾತಿಯ ಹಾಗಾಗಿ ಮಾಡಿಕೊಂಡು ನಿಮ್ಮ ಮಗಳು ಹೇಗಿದ್ದಾಳೆ? ಅದ್ರ ಬಗ್ಗೆ ನೀ ಚಿಂತೆ ಮಾಡಬೇಡ, ನನ್ನನ್ನು ನೋಡಿದ್ರೆ ಸಾಕು ಗೊತ್ತಾಗ್ತದೆ. ನಮ್ಗೆ ಹಾಕಿದ್ದಾರೆ, ನಿನ್ನ ನೋಡಿದ್ರೆ ಗೊತ್ತಾಗ್ತದೆ. ನಿಗಿ ಹೊಡೆಯುವ ಕೆಂಡ ಉಂಟಲ್ಲ, ಅದನ್ನು ನೀರಲ್ಲಿ ಮುಳುಗಿಸಿದರೆ ಆಗುವುದು. ಹಾಗಿದ್ದಾರೆ ನಿನ್ನ ಮಗಳು. ಬೇರೆ ಗಂಡಸರಿಗೆ ನೋಡಿಕೊ ಅಂತ. ಹಾಗ ಹೋಗ್ಲಿ ಬಿಡು. ಅಂದ್ರೆ ಈಗ ಒಂದು ಕೆಲಸ ಮಾಡುವ, ಏನು ನೋಡು, ನಿನ್ನ ಯಜಮಾನ ಈಗಾಗಲೇ ನನ್ನಲ್ಲಿ ಓಡಿ ಹೋಗಿದ್ದಾನೆ. ರೂಢಿಯಲ್ಲಿ ಮಾತು ಗೆದ್ದೆತ್ತಿನ ಕಾಲ ಹಿಡಿ ಅಂತ. ಈಗ ನೀನು ನಮ್ಮ ಪಕ್ಷಕ್ಕೆ ಬಾ. ನೀನು ಇಲ್ಲದಿದ್ರೆ ಆ ದುರ್ಬಲ ಅದೊಂದು ಕೈಯಲ್ಲಿ ಗೌರವವಾದ ನಿನ್ನ ಪಕ್ಷದ ಬಂದು ಏನ್ ಮಾಡ್ತಿ? ಅಲ್ಲಿ ಈಗ ನೋಡು, ನನ್ನ ಪಕ್ಷಕ್ಕೆ ಬಾ. ಮತ್ತೊಂದು ಪಕ್ಷ ನಾಳೆ ಒಂದು ಪಕ್ಷ ನಾಡಿದ್ದು ಮತ್ತೊಂದು ಪಕ್ಷ ಸೇರಿದ್ರೆ ಹೊಸತಲ್ಲ. ಅದು ಅವರನ್ನ ಆಕ್ಷೇಪಣೆ ಮಾಡುವವರು ಯಾರು ಇಲ್ಲ. ನೀನು ನನ್ನ ಪಕ್ಷಕ್ಕೆ ತಕ್ಷಣ ಒಂದು ಸಮಯ ಸಂದರ್ಭವನ್ನು ನೋಡಿಕೊಂಡು ಉನ್ನತ ಹುದ್ದೆಯನ್ನು ಕೊಡ್ತೇನೆ. ಅಂದಕ್ಕೆಲ್ಲ ಕೊಡುವುದಿಲ್ಲ. ಅಲ್ಲ, ಹಾಗೆ ಕೂಡಲೇ ಕೊಟ್ಟರು ನಮ್ಮವರೆಲ್ಲ ದಂಗೆ ಹೇಳುದಿಲ್ಲ. ಸ್ವಲ್ಪ ನೋಡಿಕೊಂಡ್ರೆ ಒಳ್ಳೆ ಉದ್ಯೋಗವನ್ನು ಕೊಡ್ತೇನೆ. ಅದು ನಿನಗೆ ಆಗುದಿಲ್ಲ ಅಂತ ಆದ್ರೆ ಒಂದು ನಿನಗಾಗಿಯೇ ಒಂದು ಸುರಕ್ಷಣೆ ಮಂದಿರ ಎಂದು ಕಟ್ಟಿಸಿಕೊಡ್ತೇನೆ. ನಿನಗೂ ಗೌರವ, ನಮಗೂ ಶೋಭ. ಈ ಕಾಲದಲ್ಲೇ ಕಟ್ಟಲಿಲ್ಲ. ಇನ್ನು ನನಗೆ ಹೊಸ ಕಾಲದ ಮಂದಿರ ನನ್ನನ್ನು ತಡೆಯಲು ಯಾರಿಲ್ಲಪ್ಪ. ನಾನು ಕಟ್ಟಿಸ್ತೇನೆ, ಪೂರ್ಣ ಕಟ್ಟಿಸಿ ಕೊಡ್ತೇನೆ. ಯಾರು ತಡೆಯೋದಿಲ್ಲ. ಆದ್ರಿಂದ ನಿನಗೆ ಅದ್ರ ಬಗ್ಗೆ ಬೇಡ. ಇದೆಲ್ಲ ಬಿಟ್ಟು ಹಠ ಮಾಡಿದ್ರೆ ಆಕಿ ನಿನ್ನ ಮಾರ ನೀವು ಅಷ್ಟು ಅವಸರ ಮಾಡುವುದಿಲ್ಲ. ನೋಡು, ನನ್ನ ಕೈಯಲ್ಲಿ ಈ ತರ ಇದಕ್ಕೆ ಹೇಳಿದ್ದು ಎಂತೆಂತ ಪಾಪದ ಕೆಲಸಗಳನ್ನೆಲ್ಲ ಮಾಡಿದೆ ಗೊತ್ತುಂಟ. ಅದಕ್ಕಾಗಿ ಹೇಳಿದೆ, ಸುಮ್ಮನೆ ಅನ್ಯಾಯವಾಗಿ ಇದಕ್ಕೆ ನಿನ್ನ ಪ್ರಾಣವನ್ನು ಕೊಡುವುದು ಯಾಕೆ ಹೇಳ. ಹಾಗಾಗಿ ನಮ್ಮ ಪಕ್ಷಕ್ಕೆ ಈಗ ಪ್ರಾಣ ಕಳ್ಕೊಳ್ಳೋದು ಬೇಡ. ಆಗ್ಬೋದಲ್ಲ? ಇಷ್ಟೊಂದು ಯಾಕೆ ಸುಮ್ಮನೆ ಯಾಕೆ ನೀನು ಸಾಯಿದಂತ ಪ್ರೀತಿಯಿಂದ ಹೇಳ್ತಾ ಇದ್ದೆ. ಅನ್ಯಾಯವಾಗಿ ನಾನು ಯಾರು ಕೊಲ್ಲಬೇಕಲ್ಲ, ಅದು ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ನೋಡು, ನನ್ನ ಮೇಲಿನ ಪ್ರೀತಿಯಿಂದ ಇಷ್ಟೆಲ್ಲ ಹೇಳಿದೆ. ನಾನು ಈಗ ಸಾವಧಾನದಿಂದ ಹೇಳ್ತೇನೆ, ಕೇಳ್ತೀರಾ?
Thank you.
ಅಯ್ಯ, ಆದ್ರೆ ನಿನ್ನ ಮುಖದಲ್ಲಿ ಸಂತೋಷ ಕಾಣಿಸುತ್ತಿಲ್ಲವಲ್ಲ, ಸಿಟ್ಟಿನಿಂದ ಕುದಿಯುತ್ತಿದ್ದೀಯ. ಅಲ್ಲ, ಶತ್ರುಗಳನ್ನೇ ಸಿಟ್ಟು ಅರ್ಥಪೂರ್ಣ, ಆದ್ರೆ ನನ್ನೊಂದಿಗೆ ಯಾಕೆ ಅಂತ? ಅಯ್ಯ ದರ್ಶನ, ಇದುವರೆಗೆ ನಾನು ಚತುರ್ಭುಜ ಧಾರಿಯಾಗಿದ್ದವನು, ಇನ್ನು ನಾನು ತ್ರಿಭುಜಧಾರಿಯಾಗಿರಲು ಸಾಧ್ಯ ಉಂಟೇನೆ. ಹಾಗಾಗಿ ಬಾ, ನಾನು ಸಂತೋಷದಿಂದ ನಿನ್ನನ್ನು ಕರೆಯುತ್ತಿದ್ದೇನೆ. ನನ್ನ ಕಲಬೇಡು ಬಾ. ಶ್ರೀಹರಿ ನೆನಪಿಸಿಕೋ. ಏನು? ಶ್ರೀಹರಿ ಸುದರ್ಶನ, ಏನು ನಿನ್ನ ಕರಗಿರಬೇಕೆ? ನಾನು ಹೌದೇ? ಅದು ಮಾತ್ರ ಸಾಧ್ಯ ಇಲ್ಲ. ಯಾಕೆ? ನನಗೊಂದು ಅಸ್ತಿತ್ವ ಇದೆ ಎಂದು ನೀನು ಒಪ್ಪಿಕೊಳ್ಳಲೇಬೇಕು. ನಿನ್ನ ಕೈಯಿಂದ ಆದ ಕೆಲಸವನ್ನು ನಾನು ಮಾಡಿದ್ದೇನೆ, ಗೊತ್ತಾಯಿತೆ? ಒಮ್ಮೆ ನೆನಪಿಸಿದೆ. ಏನು? ಪ್ರಳಯ ಕಾಲದಲ್ಲಿ ಬಾಲ ಮುಕುಂದನಾಗಿ ಆಲದೆಲೆಯ ಮೇಲೆ ನೀನು ತೇರುತ್ತಾ ಇದ್ದವನು. ಆಗ ನಿನ್ನ ಕಿವಿಯ ಕಿಲ್ಪಚದಿಂದ ಮಧುಕೈಟವರು ಜನಿಸಿದರು. ಆಗ ಅವರು ನಾಯಕೋದ್ಭವವನ್ನು ಪರಿಪರಿಯಾಗಿ ತೇರಿಸುತ್ತಾ ಇರುವಾಗ ನೀನು ಯುದ್ಧಕ್ಕೆ ಹೋದೆ. ಎಷ್ಟು ಸಹಸ್ರಾರು ವರ್ಷಗಳ ಕಾಲ ಯುದ್ಧ ಮಾಡಿದ್ರು ನಿನ್ನಿಂದ ಅವರನ್ನು ಜಯಿಸಲಿಕ್ಕಾಗಲಿಲ್ಲ. ಅವರಿಗೇನು ಒಳಬಲ ಇಲ್ಲ, ಆದರೂ ನಿನ್ನಿಂದ ಜಯಿಸಲಿಕ್ಕಾಗಲಿಲ್ಲ. ನನ್ನನ್ನು ಕೊಡುವಿದೆ, ನಾನು ಅವರನ್ನು ಸಂಹರಿಸಿದೆ. ಆಗ ನೀನು ಮಧುವಿನ ಮೇಘಸಿನಿನ ಮೇದಿನಿಯನ್ನು, ಕೈಠವನ ಕಾಯಿನ ಆಕಾಶವನ್ನು ಸೃಷ್ಟಿಸಿದೆ ಅಲ್ವಾ? ಅದು ನಿನ್ನದೇ ಆಗ್ತದೆ. ಅದಕ್ಕೆ ಕಾರಣಭೂತನಾದವನು ನಾನಲ್ಲ. ಅಷ್ಟೇ ಅಲ್ಲ, ನಾನೇ ಅಷ್ಟನ್ನೆಲ್ಲ ಮಾಡಿದ್ದೇನೆ. ಅಗಣಿತ ಸಂಖ್ಯೆಯ ರಾಕ್ಷಸರನ್ನೆಲ್ಲ ಕೊಂದವನು ನಾನು. ಪರಿಶ್ರಮ ನನ್ನದು, ಪ್ರತಿಫಲ ನಿನ್ನದು. ನಿನ್ನನ್ನು ಭಕ್ತ ಅಂತ ರಕ್ತ ಸಾಮರ್ಥ್ಯ ಭೂಮಿಯ ಮನುಷ್ಯರೆಲ್ಲ ಹೊಗಳ್ತಾರೆ. ಆ ಹೊಗಳಿಕೆ ನಿನಗಲ್ಲ, ನನಗೆ. ನಾನೀಗ ಸ್ವತಂತ್ರ, ಸರ್ವತಂತ್ರ, ಸ್ವತಂತ್ರ, ಎಲ್ಲ ದುರಾಂಕಾರಿ, ಈ ಹರಿಯಿಂದಾಗದ ಕೆಲಸ ನಿನ್ನಿಂದಾಗಿದೆ ಎಂದು ನೀನು ಸೊಕ್ಕಿನಿಂದ ಮೆರೆಯುತ್ತಿದ್ದೀಯಲ್ಲ, ಆ ಸೊಕ್ಕಿಗೆ ತಕ್ಕ ಮತ್ತೆ ಏನೇಬೇಕು? ನಿನಗೆ ಪ್ರತ್ಯೇಕ ಅಸ್ತಿತ್ವ, ವ್ಯಕ್ತಿತ್ವ ಬೇಕಂದ್ರೆ. ಹಾಗಾಗಿ ನೋಡು, ಈಗ ನೀನು ಭೂಲೋಕದಲ್ಲಿ ಹೋಗು, ಜನಿಸು. ಜೋಡಿಸಿ ಚರಣ ಕೆರಗಿ ಮುಗಿ
ಕನಸು ನನಸು ಒಂದು ಅರ್ಥವಾಗುವುದಿಲ್ಲವಲ್ಲ. ಆಗ ಕಂಡದ್ದು ಕನಸೆ, ಈಗ ಕಾಣುತ್ತಿರುವುದು ಕನಸೆ, ಎರಡೂ ಅಲ್ಲ. ಆಗ ಕಂಡದ್ದು ನನಸು, ಈಗ ಕಾಣುತ್ತಿರುವುದು ನನಸು. ಶತ್ರು ಪ್ರಸೂತನನ್ನು ಕೊಂದೆನೆಂಬ ಅಹಂಕಾರದಿಂದ ಬೀಗಿದೆ ನಾನು. ಇದೇನಾಗಿ ಹೋಯಿತು? ಶಾಪಗ್ರಸ್ತನಾಗಲೇ. ಅಯ್ಯೋ ಸ್ವಾಮಿ, ಸ್ವಾಮಿ ನನ್ನಿಂದ ಸರ್ವಾಪರಾಧವಾಯಿತು ಸ್ವಾಮಿ. ಶತ್ರು ಪ್ರಸೂತನನ್ನು ಗೆಲ್ಲಲಿಕ್ಕೆ ನನ್ನಲ್ಲಿ ಭಾವನೆ ಮೂಡುವುದಕ್ಕೆ ನೀನೇ ಕಾರಣ ಎಂದು ತಿಳಿಯಬಹುದು ಸ್ವಾಮಿ. ಈಗ ಅರ್ಥವಾಗುತ್ತದೆ. ಅವನು ಹೇಳಿದ ಕಾಷ್ಟಗಳಲ್ಲಿ ವಾಸಿಸುವವರು ನೀನು. ನಿನ್ನ ಸಂಕಲ್ಪವಿಲ್ಲದೆ ಒಂದು ಹುಲ್ಲು ಕಡಿಯು ಚಲಿಸುವುದಿಲ್ಲ ಎಂಬ ಸಂಗತಿ ನನಗೆ ತಿಳಿದಿದೆ ಸ್ವಾಮಿ. ಆ ಶತ್ರು ಪ್ರಸೂತನನ್ನು ಕೊಂದ ಅಹಂಕಾರದಲ್ಲಿ ನಿನ್ನನ್ನು ಬೈದೆ, ಹೀಗೆ ಅವಮಾನಿಸಿದೆ ಸ್ವಾಮಿ. ನಿನ್ನ ಸಂಕಲ್ಪವಿಲ್ಲದೆ ಯಾವುದೂ ಜರುಗುವುದಿಲ್ಲ ಸ್ವಾಮಿ. ಶತ್ರು ಪ್ರಸೂತನ ವಧೆ ಹೀಗೆ ಆಗಬೇಕೆಂಬ ನಿನ್ನಲ್ಲಿ ಇತ್ತು. ಹಾಗಾಗಿ ನೀನು ಸೋಮಂತೆ ನಟಿಸಿದೆ, ನನ್ನಲ್ಲಿ ಒಂದು ಅಸ್ಮಿತೆಯನ್ನು ಪ್ರಸಾದಿಸಿದೆ ಸ್ವಾಮಿ. ಆ ಭಾವನೆಯಿಂದ ನಾನೆಂಥದ್ದು ಅನ್ನೋದನ್ನು ಮರೆತೇ ಹೋದೆ ಸ್ವಾಮಿ. ಸ್ವಾಮಿ, ಈ ಸಾತ್ವಿಕವಾದ ವೈಕುಂಠವನ್ನು ಬಿಟ್ಟು ಆ ಕಷ್ಟ ನಷ್ಟಗಳಿಂದ ಕೂಡಿ ಆ ಭೂಮಿಯಲ್ಲಿ ಹೇಗೆ ಬದುಕಲಿ? ಶ್ರೀಹರಿ ತೊಲಗು ಜೀವಿಸುವ ಬಹುಗೆ ಹರಿಯಿಂದ ಚರಣಗಳ ಸ್ವಾಮಿ. ನಿನ್ನ ಸಾಮರ್ಥ್ಯವಿಲ್ಲದೆ ಅದೆಷ್ಟು ಕಾಲ ಭೂಮಿಯಲ್ಲಿ ನಾನಿರಲಿ ಸ್ವಾಮಿ. ಮಕ್ಕಳು ತಪ್ಪು ಮಾಡ್ತಾರೆ, ತಾಯಿ ತಂದೆ ಅವರನ್ನು ಕ್ಷಮಿಸುತ್ತಾರೆ. ಪ್ರಭು, ಭೂಮಿಯಲ್ಲಿ ಬಿದ್ದವನು ಭೂಮಿಯಲ್ಲೇ ಏಳುವಂತೆ ನೀ ನನ್ನ ತಪ್ಪನ್ನು ಕ್ಷಮಿಸಬೇಕು ಸ್ವಾಮಿ, ಕ್ಷಮಿಸಬೇಕು. ಭಕ್ತ ಚಿಂತಿಸಬೇಡ. ಭಕ್ತ ಚಿಂತಿಸಬೇಡ, ಕೃತವೀರ್ಯ ಸುಧನಾಗಿ. ಭಕ್ತ ಚಿಂತಿಸಬೇಡ, ಕೃತವೀರ್ಯ ಸುಧನಾಗಿ. ಭಕ್ತಿಗಳು ಜನಿಸಿದೋ, ಭಕ್ತಿಜನಾಗಿ ಸಮಸ್ತ ವಿದ್ಯೆಯ ಬೋಧಿಸುತ್ತೀಯೋ. ಭಕ್ತ, ಇವೆಲ್ಲವೂ ನನ್ನ ಸಂಕಲ್ಪ ಎಂದು ಈಗ ಅರ್ಥವಾಗುತ್ತಿದೆಯಲ್ಲ. ಸತ್ವ ಗುಣಗಳನ್ನು ಹೊಂದಿರುವ ಈ ವೈಕುಂಠದಲ್ಲಿ ತಮಸ್ಸು ಗುಣಗಳಿಗೆ ಇಲ್ಲಿ ಸ್ಥಾನವಿಲ್ಲ. ನೀನು ತಮೋ ಗುಣದಿಂದ ಮೆರೆದಿದ್ದೀಯ. ಆಗಲೇ ಇದೆಲ್ಲವೂ ನನ್ನ ಸಂಕಲ್ಪ ಎಂದು ತಿಳಿ. ಆ ಶತ್ರು ಪ್ರಸೂತನ ವಧೆ ಹೀಗೆ ಆಗಬೇಕು, ಆ ಹೊರನ ಅನುಭವವೇ ಅವನಿಗಿತ್ತು. ಹೌದು, ಹಾಗಾಗಿ ನಾನು ನಿನ್ನ ಆಯುಧವಾದ ನಿನಗೆ ನಾನು ಜೀವವನ್ನು ಕೊಟ್ಟೆ. ನೀನು ಯುದ್ಧಕ್ಕೆ ಹೋಗಬೇಕೆಂದು ನಾನು ಸೋಲುವ ನಾಟಕವನ್ನು ಆಡಿದೆ.
ಹೌದು ಸ್ವಾಮಿ, ಈಗ ಈಗ ನಿನಗೆಲ್ಲವೂ ಅರ್ಥವಾಗುತ್ತಿದೆ. ಇರಲಿ, ನಿನ್ನಿಂದ ಇನ್ನೂ ಬಹಳಷ್ಟು ಕಾರ್ಯ ಆಗಬೇಕಾಗಿದೆ. ಹಾಗಾಗಿ ನಾನು ನಿನಗೆ ಒಂದು ಈ ಪ್ರಕರಣವನ್ನು ಸೃಷ್ಟಿ ಮಾಡಿದ್ದೆ. ಹಾಗಾಗಿ ನೀನು ಚಿಂತಿಸಬೇಡ. ಶಿಕ್ಷೆ ಎಂಬುದು ಶಿಕ್ಷಣಕ್ಕಾಗಿ ಎಂಬುದಾಗಿ ನೀನು ತಿಳಿ. ಮುಂದೆ ನೀನು ಭೂಲೋಕದಲ್ಲಿ ರಾಮಾವತಿ ಕೃತವೀರ್ಯ ದಂಪತಿಗಳ ಮಗನಾಗಿ ಹಾರ್ಕವೀರ್ಯನಾಗಿ ಜನಿಸುತ್ತೀಯ. ಹುಟ್ಟಿದಾಗ ನನಗೆ ಕರಗಳಿರುವುದಿಲ್ಲ. ಮುಂದೆ ಆಕ್ರೀಚನಾಗಿ ದತ್ತಾತ್ರೇಯನಾಗಿ ಕಾಣಿಸಿಕೊಂಡ ನಾನು ನಿನಗೆ 1000 ಕರಗಳನ್ನು ದಯಪಾಲಿಸುತ್ತೇನೆ. ಅಲ್ಲದೆ ಎಲ್ಲ ಸಕಲ ವಿದ್ಯೆಗಳನ್ನು ನಿನಗೆ ನಾನು ಅನುಗ್ರಹಿಸುತ್ತೇನೆ. ನೀನು ಕ್ಷತ್ರಿಯರಲ್ಲೇ ಸಾರ್ವಭೌಮನಾಗಿ ನಡೆದಾಡುತ್ತೀಯ. ಮುಂದೆ ನಿನ್ನಲ್ಲಿ ರಜಸ್ಸು ಗುಣಗಳು ಮತ್ತು ಪ್ರಜ್ವಲಿಸಿ ಅನೇಕ ಬ್ರಾಹ್ಮಣರಿಗೆ ಸಂಕಷ್ಟಗಳು ನಿನ್ನಿಂದ ಒದಗಿ ಬಂದಾಗ ಜಮದಗ್ನಿ ರೇಣುಕಾದೇವಿಯವರ ಮಗನಾದ ಭಾರ್ಗವರಾಮನಾಗಿ ನಾನು ಜನಿಸಿ ನಿನ್ನಂತ ಅನೇಕ ಕ್ಷತ್ರಿಯರನ್ನು ವರಿಸಿ ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡುತ್ತೇನೆ. ಹಾಗಾಗಿ ಮುಂದಿನ ನನ್ನ ಅವತಾರಕ್ಕೋಸ್ಕರ ಈ ಸುದರ್ಶನ ವಿಜಯ ಬೀಜಮಾಪನವಾಗುತ್ತದೆ. ಹಾಗಾಗಿ ನೀನು ದುಃಖಿಸದಿರು. ನೀನು ಭೂಲೋಕದಲ್ಲಿ ಜನಿಸಿ ಆನಂತರ ನೀನು ನನ್ನ ಈ ವೈಕುಂಠಕ್ಕೆ ಬಂದು ನನ್ನ ಕರವನ್ನು ಸೇರುತ್ತೀಯ. ಆಗದೆ ಸಕಲರಿಗೂ ಮಂಗಳವಾಗಲಿ. ಕೋಟೇಶ್ವರ ಯಕ್ಷ ಮಹಿಳಾ ಬಳಗದವರಿಗೆ ಪ್ರತಿ ವರ್ಷವೂ ಒಂದೊಂದು ಕಾರ್ಯಕ್ರಮವನ್ನು ಕೊಟ್ಟು ನಮ್ಮನ್ನು ಪುರಸ್ಕರಿಸುತ್ತಾ ಇದ್ದಾರೆ ಈ ಹರಿಹರ ದೇವಸ್ಥಾನ ಉತ್ತೇಜನರಾದ ಅಧ್ಯಕ್ಷರು. ಆದ್ರಿಂದ ಅವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಷ್ಟು ಹೊತ್ತು ಸುದರ್ಶನ ವಿಜಯನ ಕಥಾನಕವನ್ನು ಸಹನೆಯಲ್ಲಿ ಕೇಳಿದ ಪ್ರೇಕ್ಷಕರೆಲ್ಲರಿಗೂ ನಮ್ಮ ಸಂಘದ ಅಭಿವಂದನೆಗಳು. ಹಿನ್ನೆಲೆಯಲ್ಲಿ ಸಹಕರಿಸಿದವರಿಗೂ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು. ತಾಂತ್ರಿಕ ಇದರಲ್ಲಿ ಸಹಕರಿಸಿದವರಿಗೂ ನಮ್ಮ ಧನ್ಯವಾದಗಳು. ಮಂಗಳ ಪದ್ಯಕ್ಕೆ ಅವಕಾಶವನ್ನು ಕೊಡಿ. Thank you.